ನಮಸ್ಕಾರ ವೀಕ್ಷಕರೇ, ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ತಂಬಾಕು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಪಾಯಕಾರಿ ಅಂತಾನೆ ಪರಿಗಣಿಸಲ್ಪಟ್ಟಿರುವಂತಹ ಒಂದು ವಸ್ತು. ಯಾಕಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಸಾವನ್ನಪ್ತಾ ಇದ್ದಾರೆ. ಬೇರೆ ಬೇರೆ ಅನಾರೋಗ್ಯ ಸಂಬಂಧಿ ಕಾರಣಗಳು ಅಥವಾ ಇನ್ನಿತರ ಅಪಘಾತಗಳು ಈ ರೀತಿ ಒಂದು ತಮ್ಮದಲ್ಲದ ತಪ್ಪಿಗೆ ಒಂದು ರೀತಿ ಜನರು ಸಾವನ್ನಪ್ಪುವಂತಹ ಒಂದು ಘಟನೆಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಎಲ್ಲೋ ತಮ್ಮದೇ ಒಂದು ತಪ್ಪಿನಿಂದಾಗಿ ಅದೆಷ್ಟೋ ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಇದು ಅರಿವಿನ ಕೊರತೆ ಇದ್ದು ಆಗ್ತಾ ಇದೆಯೋ ಅಥವಾ ಕೆಲವೊಂದೆಡೆ ಅರಿವಿನ ಕೊರತೆ ಇಲ್ಲದೆ ಆಗ್ತಾ ಇದೆಯೋ ಅನ್ನುವಂಥದ್ದು ಬಹಳಷ್ಟು ಗಮನವನ್ನ ಹರಿಸಬೇಕಾದಂತಹ ವಿಚಾರ. ಯಾಕಂತ ಹೇಳಿದ್ರೆ ಹಲವಾರು ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂತಹ ಒಂದು ತಂಬಾಕಿನ ಉತ್ಪನ್ನಗಳ ಬಗ್ಗೆ ಅಥವಾ ಇವುಗಳ ಒಂದು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಇಲ್ಲದೆ ಇರುವಂತಹ ಘಟನೆಗಳು ಕೂಡ ಅನೇಕ ಕಡೆ ನಡೆದಿದೆ. ಆದರೆ ಇಂತಹ ಎಲ್ಲ ಪ್ರಕರಣಗಳಿಗೆ ಒಂದು ಬ್ರೇಕ್ ಅನ್ನ ಹಾಕಬೇಕು. ತಂಬಾಕಿನಿಂದ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವುದನ್ನ ಹಾಗೇನೆ ರೋಗಗಳಿಗೆ ಈಡಾಗುವುದನ್ನ ತಪ್ಪಿಸಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರಗಳು ಬಹಳಷ್ಟು ಕಾರ್ಯಪ್ರವೃತ್ತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಿಸ್ತಾ ಇರುವಂಥದ್ದು ತಂಬಾಕು ನಿಯಂತ್ರಣ ಕೋಶ ಅನ್ನುವಂಥದ್ದು. ಈಗ ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ನಿಷೇಧ ದಿನಾಚರಣೆ ಅನ್ನುವಂತಹ ಹೆಸರಿನಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತಂಬಾಕಿನ ಬಗ್ಗೆ, ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸುಮಾರು 6 ಮಿಲಿಯನ್ ಜನರು ಈ ಒಂದು ತಂಬಾಕಿನಿಂದಾಗಿ ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು ಬಹಳಷ್ಟು ಆತಂಕಕಾರಿ ಸಂಗತಿ ಆಗಿರುವಂಥದ್ದು. ನಾವು ಇಷ್ಟೆಲ್ಲ ಯಾಕೆ ಈಗ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಒಂದು ತಂಬಾಕು ನಿಯಂತ್ರಣ ಕೋಶದ ಮೂಲಕ ಈ ಒಂದು ತಂಬಾಕಿನ ಪದಾರ್ಥಗಳಿರ್ಬೋದು ಅಥವಾ ಉತ್ಪನ್ನಗಳಿರ್ಬೋದು ಇವುಗಳ ಬಗ್ಗೆ ಒಂದು ಜಾಗೃತಿ ಹಾಗೇನೆ ಇವುಗಳ ಒಂದು ಮಾರಾಟದ ಕಡೆಗೆ ಒಂದು ನಿಗಾ ವಹಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ನಮ್ಮ ಜೊತೆಗೆ ಈಗ ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕಿದ್ದಾರೆ ಜಿಲ್ಲಾ ಆರೋಗ್ಯ ತಜ್ಞರು ಹಾಗೇನೆ ನಿಕಟಪೂರ್ವ ಸಲಹೆಗಾರರು, ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಡಾಕ್ಟರ್ ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮ್ಮ ಜೊತೆ ಇರುವಂತಹ ಮತ್ತೋರ್ವ ಅತಿಥಿ ಡಾಕ್ಟರ್ ಪ್ರೀತಾ, ಇವರು ಜಿಲ್ಲಾ ನಿಯಂತ್ರಣ ಕೋಶದ ಸಲಹೆಗಾರರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ವರದಿಗಳಲ್ಲಿ ಕೂಡ ನೋಡಿದ್ದೀವಿ, ಸಾಕಷ್ಟು ಮಂಗಳೂರು ಹಾಗೇನೆ ವಿವಿಧ ನಗರಗಳಲ್ಲಿ ಈ ಒಂದು ತಂಬಾಕಿನ ಬಗ್ಗೆ ಒಂದು ಕಾರ್ಯಾಚರಣೆಗಳು ಕೂಡ ನಡೆದಿರುವಂತದ್ದು. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗ ನಿಮ್ಮ ಮೂಲಕನೇ ಆರಂಭವನ್ನ ಮಾಡ್ತೇನೆ. ಅಂದ್ರೆ ತಾವು ಡಿಸ್ಟ್ರಿಕ್ಟ್ ಟೊಬ್ಯಾಕೋ ಕಂಟ್ರೋಲ್ ಸೆಲ್ ಅಂದ್ರೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಒಂದು ಸಲಹೆಗಾರ್ತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ತಮ್ಮ ಈ ಒಂದು ಕೋಶ ಯಾವ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಮೇಡಮ್? ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಒಂದು ಅಂಗವಾಗಿ ಕಾರ್ಯ ಮಾಡ್ತಾ ಇದೆ. ಸೊ ಇದು ರಾಜ್ಯದಲ್ಲಿ ಫಸ್ಟ್ ಶುರು ಆಗಿದೆ, ರಾಜ್ಯ ತಂಬಾಕು ನಿಯಂತ್ರಣ ಕೋಶ. ನಂತರ 2.5 years ಬ್ಯಾಕ್ ಇಂದ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆನಲ್ಲೂ ಇರುವಂತದ್ದು. ಇದರಲ್ಲಿ ನಾವು ಕಾರ್ಯಕ್ರಮಗಳು ಏನೇನ್ ಮಾಡ್ತಿದೀವಿ ಅಂದ್ರೆ 5 ಮುಖ್ಯ ಕಾರ್ಯಕ್ರಮ. ಒಂದು ತರಬೇತಿ ಕಾರ್ಯಕ್ರಮ, ಟ್ರೈನಿಂಗ್ಸ್. ಅದು ಟ್ರೈನಿಂಗ್ಸ್ ಯಾರಿಗೆ ಕೊಡ್ತಾ ಇದೀವಿ ಅಂದ್ರೆ ಡೋರ್ ಸ್ಟೆಪ್ ಸರ್ವಿಸ್ ಅಂತ ಹೇಳ್ತೀವಿ ನಾವು. ಸೊ ಅದು ಬಂದಾಗ ನಾವು ಆಯ್ಕೆ ಮಾಡೋದು ಮೆಡಿಕಲ್ ಆಫೀಸರ್ಸ್ ಆಗಿರ್ಬೋದು, ಆಶಾ ಕಾರ್ಯಕರ್ತೆ ಆಗಿರ್ಬೋದು, ಟೀಚರ್ಸ್, ಪೊಲೀಸ್, ಹೋಮ್ ಡಿಪಾರ್ಟ್ಮೆಂಟ್, ಹಾಗೆ ಇತ್ಯಾದಿ, ಡೆಂಟಿಸ್ಟ್ ಆಗಿರ್ಬೋದು. ಬಹಳಷ್ಟು ಜನದ ಸುಮಾರು 5,000 ಜನಕ್ಕೆ ನಾವು ಇಲ್ಲಿ ತನಕ ಟ್ರೈನಿಂಗನ್ನು ತರಬೇತಿಯನ್ನು ಕೊಟ್ಟಿದ್ದೇವೆ. ಎರಡನೇದಾಗಿ ಶಾಲಾ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅಂತ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ನಂತರ IEC, ಈಗ ನಾವು ಜನರನ್ನ ರೀಚ್ ಆಗಬೇಕು ವಿವಿಧ ಮಾಧ್ಯಮಗಳ ಮೂಲಕ. ಸೊ ವಿವಿಧವಾಗಿ ಇನೋವೇಟಿವ್ IECಯನ್ನು ಕ್ರಿಯೇಟ್ ಮಾಡಿ ಸೊ ಆ ರೀತಿ ಅವೇರ್ನೆಸ್ ಅನ್ನು ಕೊಡ್ತಾರೆ. 4ನೇದು ತಂಬಾಕು ವ್ಯಸನ ಮುಕ್ತ ಕೇಂದ್ರ. ಆಲ್ರೆಡಿ ಯಾರು ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ, ಹೌದು ನಾನು ಬಿಡ್ಬೇಕು ತಂಬಾಕು ಅಂತ ಬಿಡ್ತವರಿಗೆ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ನಲ್ಲಿ ಕೂಡ ಶುರು ಮಾಡಿದ್ವಿ. ಕೊನೆಯದಾಗಿ ಕೋಟ್ಪಾ 2003 ಈ ಒಂದು ಮಾನಿಟರಿಂಗ್ ಮಾಡೋದು, ವೆದರ್ ಎಲ್ಲ ವೈಲೇಷನ್ಸ್ ಇದೆಯಾ ಅಥವಾ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಗನ್ನಾಥ್ ಅವರನ್ನ ನಾನು ಕೇಳಿದ್ರೆ, ತಂಬಾಕು ಅಂತ ಹೇಳಿದ್ರೆ ಅದರ ಅಂಡರ್ ಅಲ್ಲಿ ಹಲವಾರು ಉತ್ಪನ್ನಗಳು ಬರ್ತದೆ, ಅದರ ಮೇಲೆ ಪ್ರಮಾಣದ ಮೇಲೆ ಕೂಡ ನಿಗದಿಯಾಗಿರುವಂತದ್ದು. ಆಕ್ಚುಲಿ ತಂಬಾಕು ಅಂದ್ರೆ ಏನು, ಮತ್ತೆ ಅದರಲ್ಲಿ ಎಷ್ಟು ರೀತಿಯ ಒಂದು ಐಟಮ್ಸ್ ಅಥವಾ ಪದಾರ್ಥಗಳು ಇರ್ತದೆ ಅನ್ನುವಂಥದ್ದು ಸರ್? ತಂಬಾಕು ಅನ್ನೋದು ಒಂದು ಗಿಡ.
ಈ ಗಿಡದಲ್ಲಿರುವಂತಹ ಎಲೆಗಳನ್ನ ನಾವು ಸುಟ್ಟು ಶಾಖಕ್ಕೆ ಕೊಟ್ಟು ಅದನ್ನು ಪುಡಿ ಮಾಡಿ ನಂತರ ಅದನ್ನು ಹಲವಾರು ರೀತಿಯಲ್ಲಿ ನಾವು ಸೇವಿಸ್ತೇವೆ. ಮುಖ್ಯವಾಗಿ ನಾವು ಹೇಳೋದೇನಂದ್ರೆ ಧೂಮಪಾನ ತಂಬಾಕು ಮತ್ತೆ ಇನ್ನೊಂದು ಧೂಮರಹಿತ ತಂಬಾಕು ಅಂತ ಹೇಳ್ತೇವೆ. ಅಂದ್ರೆ ಹೊಗೆ, ಹೌದು, ಹೊಗೆ ಬರುವಂಥದ್ದು. ಕೆಲವೊಮ್ಮೆ ಏನ್ ಮಾಡ್ತೇವೆ ಅಂದ್ರೆ ಆ ತಂಬಾಕು ಸೇವನೆಯನ್ನ ನಾವು ಶ್ವಾಸಕೋಶಕ್ಕೆ ತಲುಪಿಸ್ಲಿಕ್ಕೆ ಅದಕ್ಕೆ ನಾವು ಬೆಂಕಿ ಹಚ್ಚಿ ಅದನ್ನ ಸೇವಿಸ್ತೇವೆ. ಉದಾಹರಣೆಗೆ ತಾವು ನೋಡಿರ್ಬೋದು, ಬೀಡಿ ಅಥವಾ ಸಿಗರೇಟ್, ಹುಕ್ಕ, ಇಂಥವೆಲ್ಲ ನಾವು ಧೂಮಪಾನ ತಂಬಾಕು ಅಂತ ಹೇಳ್ತೇವೆ. ಮತ್ತೊಂದೇನು ಅಂದ್ರೆ ಧೂಮರಹಿತ ತಂಬಾಕು ಅಂತ ಹೇಳ್ತೇವೆ. ಅದಕ್ಕೆ ಯಾವುದೇ ಬೆಂಕಿಯ ಅವಶ್ಯಕತೆ ಇರೋದಿಲ್ಲ. ಅದನ್ನ ನಾವು ಬೇರೆ ರೀತಿಯಲ್ಲಿ ಸೇವನೆ ಮಾಡ್ತೀವಿ. ಉದಾಹರಣೆ ಜಗಿಯುವ ತಂಬಾಕು ಅಂತ ಹೇಳ್ತೇವೆ. ಈ ಗುಟ್ಕಾ, ಖೈನಿ, ಜರ್ದಾ, ಪಾನ್ ಮಸಾಲ ಇಂಥವನ್ನ ನಾವು ಧೂಮರಹಿತ ತಂಬಾಕು ಅಂತ ಹೇಳ್ತೇವೆ. ಮತ್ತೊಂದು ರೀತಿಯಾಗಿ ಸೇವನೆ ಮಾಡೋದು ನಶ್ಯದ ರೂಪದಲ್ಲಿ. ಅಂದ್ರೆ ಈ ಜಗಿಯುವ ತಂಬಾಕು ಬಾಯಲ್ಲಿ ಜಗಿದು ನಾವು ಸೇವನೆ ಮಾಡ್ತೇವೆ. ಇನ್ನೊಂದು ಮೂಗಿನ ಮುಖಾಂತರವೂ ಸಹ ಸೇವನೆ ಮಾಡ್ತಾರೆ ಜನರು. ಅದಕ್ಕೆ ನಶ್ಯ ಅಂತ ಹೇಳ್ತೇವೆ. ಸೊ ಈ ಎರಡು ಬಗೆಯ ತಂಬಾಕಿನ ಉತ್ಪನ್ನಗಳು ನಮ್ಮ ಪ್ರಪಂಚದಲ್ಲಿ ಎಲ್ಲೆಡೆ ಕಂಡು ಬರ್ತವೆ. ಸೊ ಈ ಒಂದು ತಂಬಾಕಿನ ಸೇವನೆ ಯಾಕೆ ಇಷ್ಟು ದುಷ್ಪರಿಣಾಮ ಉಂಟಾಗ್ತಿದೆ ಅಂದರೆ, ಪ್ರತಿಯೊಂದು ಎಲೆಯಲ್ಲೂ ಸುಮಾರು 4,000 ಕೆಮಿಕಲ್ಸ್ ಇರ್ತದೆ, ರಾಸಾಯನಿಕಗಳು ಇರ್ತದೆ. ನಾವು ಯಾವಾಗ ಈ ಒಂದು ಎಲೆಗಳನ್ನು ಸೇವಿಸ್ತೇವೆ, ನಮ್ಮ ದೇಹದಲ್ಲಿ 4,000 ರಾಸಾಯನಿಕ ಪದಾರ್ಥಗಳನ್ನ ಸಹ ಸೇವನೆ ಮಾಡಿದಾಗೆ ಆಗ್ತದೆ. ಅದರಿಂದ ನಮ್ಗೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತದೆ. ಕೊನೆಯದಾಗಿ ಎಷ್ಟೋ ಜನ ಇದರಿಂದ ಸಾವನ್ನಪ್ಪಿರೋ ಸಂಗತಿಗಳು ಇದ್ದಾವೆ. ಇಷ್ಟು ತಂಬಾಕು ಅನ್ನೋ ಒಂದು ಪದಾರ್ಥ ಮಾಡುವಂತ ಅನಾಹುತಗಳು. ಏನು ಡಾಕ್ಟರ್ ಪ್ರೀತಾ ಅವರೇ, ಈಗಾಗಲೇ ತಾವು ತಮ್ಮ ನಿಯಂತ್ರಣ ಕೋಶದ ಮೂಲಕ ಜನರನ್ನ ರೀಚ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಈ ರೀತಿ ಅಂದ್ರೆ ಜನರನ್ನ ರೀಚ್ ಆಗಿ ಯಾವ ರೀತಿ ಅವರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದೀರಿ ಅನ್ನುವಂಥದ್ದು? ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ, ತರಬೇತಿ ಕಾರ್ಯಕ್ರಮ. ಈ ತರಬೇತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವ್ರಿಗೆ ಸೂಕ್ತ ಇರೋ ಹಾಗೆ, ಸಪೋಸ್ ಆಶಾ ಕಾರ್ಯಕರ್ತರು ಅವ್ರಿಗೇನು ಹೇಳಬೇಕು, ಬೀಡಿ ಕಟ್ಟೋರು ಬೇಗ ಅವ್ರು ರೀಚ್ ಆಗ್ತಾರೆ. ಸೊ ಅದರ ಒಂದು ಪ್ಯಾಂಪ್ಲೆಟ್ಸ್ ಮೂಲಕ, ಒಂದು ಹ್ಯಾಂಡ್ ಔಟ್ ಮೂಲಕ ನಾವೊಂದು ಡಿಸೈನ್ ಮಾಡಿರುವಂಥದ್ದು, ಅವರು ಬೇರೆ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡ್ಬೇಕಂದ್ರೆ ಹೋಗ್ತಾರೆ. ಆಗ ತಂಬಾಕು ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಮನೆ ಕೂಡ ಎಸ್ ಅದು. ಮತ್ತೆ ನಂತರ ನಮ್ಮ FM ಮೂಲಕ ಜಿಂಗಲ್ಸ್ ಅಂತ ಹೇಳ್ತೇವೆ, ಬಹಳಷ್ಟು ಅವ್ರಿಗೆ ಇಂಟ್ರೆಸ್ಟ್ ಬರೋ ಹಾಗೆ ಪಬ್ಲಿಕ್. ಸೊ ಬಹಳಷ್ಟು ಜಿಂಗಲ್ಸ್ ಅನ್ನ ನಾವು ಕೂಡ ಮಾಡಿದ್ದೇವೆ. ಟಿವಿ ಸ್ಕ್ರಾಲಿಂಗ್, ತಮ್ಮ ಈ ಮಾಧ್ಯಮ ಮೂಲಕ, ಹೌದು, ಸ್ಕ್ರಾಲಿಂಗ್. ನಂತರ ಮೊದಲನೇದಾಗಿ ನಮ್ಮ ಮೋಸ್ಟ್ಲಿ ಈ ಇಂಡಿಯಾದಲ್ಲಿ ನಮ್ಮ ಜಿಲ್ಲೆನಲ್ಲಿ ಡಾಕ್ಯುಮೆಂಟ್ರಿ ಮೂವಿ ಕಾಂಪಿಟೇಷನ್ ಮಾಡಿದ್ವಿ, ಎಲ್ಲ ಟೀನೇಜರ್ಸ್ನ ಇನ್ವಾಲ್ವ್ ಮಾಡ್ಕೊಂಡು. ಸೊ ಸಮಥಿಂಗ್ ಕಾಲ್ಡ್ ಬಿಹೇವಿಯರಲ್ ಚೇಂಜ್ ಕಮ್ಯುನಿಕೇಶನ್ ಅಂತ, ಅವರನ್ನ ಇನ್ವಾಲ್ವ್ ಮಾಡಿ ಅದ್ರ ಮುಖೇನನೇ ಅವರಿಗೆ ಈ ತಂಬಾಕು ಅನಾಹುತಗಳ ಬಗ್ಗೆ ಸೊ ಅದನ್ನು ಕೂಡ ಮಾಡಿದ್ದೇವೆ. ಮತ್ತೆ ವಿನೂತನವಾಗಿ ಫ್ಲಿಪ್ ಚಾರ್ಟ್ ಅನ್ನ ಮಾಡಿದ್ದೇವೆ. ಫ್ಲಿಪ್ ಚಾರ್ಟ್ ಅಂದ್ರೆ ಅದರಲ್ಲೇ ಮಾಹಿತಿ ಇರುತ್ತೆ. ನಂತರ ಯಾರು ಬೇಕಂದ್ರೂ ಅದನ್ನ ಯೂಸ್ ಮಾಡಿ ಮಾಹಿತಿಯನ್ನ ತಿಳಿಸ್ಬೋದು. ನಂತರ ಶಾಲೆಗಳಿಗೆ ಮಾಡೆಲ್ಸ್ ಅನ್ನ ಕೊಟ್ಟಿದ್ದೇವೆ. ಯಾಕಂದ್ರೆ ತಂಬಾಕು ಮಕ್ಕಳಿಗೆ ಅದು ಜನರೇಷನ್ ಕ್ಲಾಸಸ್ ಆಗ್ತಾ ಮಕ್ಕಳಿಗೆ ಅದು ಮಾಹಿತಿ ಇರಲಿ ಅಂತ ಹೇಳಿ ಹೀಗೆ ನಾನಾ ತರದ್ದು IEC ಕಾರ್ಯಕ್ರಮಗಳನ್ನು ಮಾಡಿ. ನಾನು ಇನ್ನಷ್ಟು ನಿಮ್ಮಿಂದ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈಗ ಒಂದು ವಿರಾಮವನ್ನು ಪಡೆದುಕೊಳ್ಬೇಕಾಗಿದೆ. ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ತಂಬಾಕು ನಿಂದ ಆಗುವಂತಹ ದುಷ್ಪರಿಣಾಮಗಳು ಹಾಗೆ ಅವುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಒಂದು ಕಾರ್ಯವೈಖರಿಯ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಡಾಕ್ಟರ್, ನಾನೀಗ ನಿಮ್ಮನ್ನ ಒಂದು ಪ್ರಶ್ನೆ ಮಾಡೋದಿದ್ರೆ, ಈಗ ತಂಬಾಕು ಸೇವನೆಯಿಂದ ನೀವಾಗಲೇ ಹೇಳಿದ್ರೆ ಸುಮಾರು 4,000 ಒಂದು ಕೆಮಿಕಲ್ಸ್ ಅಥವಾ ಏನು ಪದಾರ್ಥಗಳು ನಮ್ಮ ದೇಹವನ್ನು ಸೇರಿಕೊಳ್ತದೆ ಅಂತ. ಇದರಿಂದಾಗಿ ಸಾಕಷ್ಟು ದುಷ್ಪರಿಣಾಮಗಳಂತೂ ಆಗುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ, ಕೇಳಿದ್ದೇವೆ. ಎಕ್ಸಾಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಯಾವುದೆಲ್ಲ ಆಗ್ತದೆ ಅನ್ನುವಂಥದ್ದು ಸರ್? ಈಗ 4,000 ಕೆಮಿಕಲ್ ಸೇವನೆ ಮಾಡೋದ್ರಲ್ಲಿ ಸುಮಾರು 70 ರಾಸಾಯನಿಕಗಳು ಕ್ಯಾನ್ಸರ್ ಅನ್ನ ಉಂಟು ಮಾಡ್ತದೆ. ತಮಗೆಲ್ಲ ಗೊತ್ತಿರೋ ಹಾಗೆ ತಂಬಾಕು ಕ್ಯಾನ್ಸರಿಗೆ ಕಾರಣ ಅನ್ನೋ ಪದ ಸುಮಾರು ವರ್ಷಗಳಿಂದ ನಾವೆಲ್ಲ ಕೇಳಿಕೊಂಡು ಬಂದಿರೋದು.
ಇದಕ್ಕೆ ಸತ್ಯಾಂಶ ಏನಂದರೆ ಈ 70 ಕೆಮಿಕಲ್ಸ್, ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಒಂದು ಕ್ಯಾನ್ಸರ್ ಉಂಟಾಗಲಿಕ್ಕೆ ಒಂದು ಕೆಮಿಕಲ್ ಇದ್ದರೆ ಸಾಕು. ಉದಾಹರಣೆಗೆ ಆಸ್ಬೆಸ್ಟೋಸ್ ಇಂದ ಕ್ಯಾನ್ಸರ್ ಉಂಟಾಗ್ತದೆ, ಆರ್ಸೆನಿಕ್ ಇಂದ ಕ್ಯಾನ್ಸರ್ ಉಂಟಾಗ್ತದೆ, ಒಂದೊಂದೇ ಕೆಮಿಕಲ್ಸ್ ಇಂದನೂ ಕ್ಯಾನ್ಸರ್ ಉಂಟಾಗೋ ಸಾಧ್ಯತೆ ಇದೆ. ಆದ್ರೆ ಈ ತಂಬಾಕಲ್ಲಿ 70ರಿಂದ 80 ಕ್ಯಾನ್ಸರ್ ಉಂಟು ಮಾಡುವಂತಹ ರಾಸಾಯನಿಕಗಳಿದ್ದಾಗ ನಮಗೆ ಅದರ ರಿಸ್ಕ್ ಜಾಸ್ತಿ ಆಗ್ತದೆ, ಕ್ಯಾನ್ಸರ್ ಉಂಟಾಗುವ ರಿಸ್ಕ್ ಜಾಸ್ತಿ ಆಗ್ತದೆ. ಹೌದು. ಸೊ ಇದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲೇ ಆಗಲಿ ನಮ್ಮ ಪ್ರಪಂಚದಲ್ಲಾಗ್ಲಿ ಹೃದ್ರೋಗಗಳಿಂದ ಜನರು ಸಾವನ್ನಪ್ಪೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ. ನಾವು ಯಾವಾಗಲೂ ಜನರಿಗೆ ಹೇಗೆ ತಿಳಿಸ್ತೀವಿ ಅಂದರೆ, ಯಾರು ತಂಬಾಕು ಸೇವನೆ ಮಾಡ್ತಾರೆ ಅವರಿಗೆ ಫಸ್ಟ್ ರ್ಯಾಂಕ್ ಅಂದರೆ ಹೃದ್ರೋಗಗಳು, ಅಂದರೆ ಮೊದಲನೇ ಸ್ಥಾನ ಬರೋದು ಹೃದ್ರೋಗಗಳಿಂದ ಆಗುವಂತಹ ಸಾವುಗಳು, ನಂತರ ಶ್ವಾಸಕೋಶದ ತೊಂದರೆಗಳು, ಅದರ ನಂತರ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಗಳಿರ್ತದೆ. ಆದರೆ ನಮ್ಮ ಜನರಿಗೆ ತಪ್ಪು ಕಲ್ಪನೆ ಏನಂದ್ರೆ ತಂಬಾಕಿಂದ ಕೇವಲ ಕ್ಯಾನ್ಸರ್ ಉಂಟಾಗ್ತದೆ, ಬೇರೆ ಯಾವುದೇ ರೀತಿಯಾದ ಕಾಯಿಲೆ ಉಂಟಾಗೋದಿಲ್ಲ ಅನ್ನೋ ಒಂದು ತಪ್ಪು ಭಾವನೆ. ಹೌದು ಹೌದು. ಇದನ್ನ ನಾವು ತಿರುಚಿ ಹಾಕಬೇಕು. ಎಲ್ಲ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಯಾವ ರೀತಿಯಾದ ಕಾಯಿಲೆಗಳು ಉಂಟಾಗುತ್ತೆ ಅನ್ನೋದನ್ನ ನಾವು ಮನದಟ್ಟು ಮಾಡಬೇಕು. ಸೊ ಹೆಚ್ಚಾಗಿ ಅಂದ್ರೆ ನಾನು ಹೇಳಕ್ಕೆ ಬಯಸ್ತೇನೆ ಏನಂದ್ರೆ, ತಂಬಾಕಿನಿಂದ ಯಾವ ಕಾಯಿಲೆ ಉಂಟಾಗುತ್ತೆ ಅನ್ನೋದಕ್ಕಿಂತ ತಂಬಾಕಿಂದ ಯಾವ್ದ ಕಾಯಿಲೆ ಬರೋದಿಲ್ಲ ಅನ್ನೋದನ್ನ ನಾವು ವಿಮರ್ಶೆ ಮಾಡೋದು ಅತಿ ಸೂಕ್ತ. ಯಾಕೆ ಅಂದ್ರೆ ವೈಜ್ಞಾನಿಕವಾಗಿ ಹೇಳೋದಂದ್ರೆ, ತಲೆಯ ಕೂದಲಿನಿಂದ ಹಿಡಿದು ಪಾದದವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ಯಾವುದೇ ಒಂದು ರೀತಿಯಾದ ಕಾಯಿಲೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ ತಂಬಾಕು ಸೇವನೆಯಿಂದ. ಹೌದು. ನಾನು ದೇಹದ ಕೂದಲು ಅಂದ್ರೆ ಚಿಕ್ಕ ಪ್ರಾಯದಲ್ಲೇ ಕೂದಲು ಕಳ್ಕೊಳ್ಳುವಂಥದ್ದು, ನಂತರ ನಮಗೆ ಬರೋದು ಕೂದಲಿನ ಕೆಳಗೆ ಮೆದುಳಿರ್ತದೆ, ಅಂದ್ರೆ ಸ್ಟ್ರೋಕ್ ಆಗೋದು, ಪಾರ್ಶ್ವವಾಯು ಆಗುವಂಥದ್ದು, ನಂತರ ಕಣ್ಣಿನ ಪದಾರ್ಥ ಅಂದ್ರೆ ಕಣ್ಣಿನ ಭಾಗದಲ್ಲಿ ಕ್ಯಾಟರಾಕ್ಟ್ ಅಂದ್ರೆ ಕಣ್ಣಿನ ಪೊರೆ ಉಂಟಾಗುವಂಥದ್ದು, ನಂತರ ಬಾಯಿಯಲ್ಲಿ ಕ್ಯಾನ್ಸರ್ ಉಂಟಾಗುವಂಥದ್ದು, ಹಲ್ಲುಗಳು ಚಿಕ್ಕ ಪ್ರಾಯದಲ್ಲೇ ಕಳ್ಕೊಳ್ಳುವಂಥದ್ದು, ನಂತರ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತೇವೆ, ಜೀರ್ಣಾಂಶದಲ್ಲಿ ಲ್ಯಾರಿಂಗ್ಸ್ ಇರ್ಬೋದು, ಫ್ಯಾರಿಂಗ್ಸ್ ಇರ್ಬೋದು, ಹೊಟ್ಟೆ, ಈಸೋಫೇಗಸ್, ಅನ್ನನಾಳ, ಇದೆಲ್ಲಾ ಭಾಗಗಳಿಗೂ ಯಾವುದೇ ಒಂದು ರೀತಿಯಾದ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳು ಇರ್ತದೆ. ನಂತರ ಚಿಕ್ಕ ಪ್ರಾಯದಲ್ಲಿ ಚರ್ಮ ಸುಕ್ಕಾಗುವಂಥದ್ದು, ಚರ್ಮದ ಕಾಂತಿ ಕಳ್ಕೊಳ್ಳುವಂಥದ್ದು, ಬಾಯಿಂದ ಕೆಟ್ಟು ಉಸಿರು ಬರುವಂಥದ್ದು, ಕೇವಲ ದೊಡ್ಡ ಕಾಯಿಲೆಗಳಲ್ಲ, ಚಿಕ್ಕ ಚಿಕ್ಕ ದೈನಂದಿನ ಚಟುವಟಿಕೆಗಳು ಅದರಿಂದ ನಮ್ಗೆ ಹಾನಿ ಉಂಟಾಗ್ತದೆ. ಸೊ ಇಷ್ಟು ರೀತಿಯಾದ ಕಾಯಿಲೆಗಳು ನಾವು ಸರ್ವೇ ಸಾಧಾರಣವಾಗಿ ನೋಡಬಹುದು. ಬಹುಶಃ ತಾವು ಸ್ಟ್ರೋಕ್ ಅಂತ ಹೇಳಿದ್ದು ಹೆಚ್ಚಿನ ಮಂದಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ತಂಬಾಕು ಸೇವನೆಯಿಂದ ಕೂಡ ಒಂದು ಸ್ಟ್ರೋಕ್ ಉಂಟಾಗಬಹುದು ಅನ್ನುವಂಥದ್ದು. ಖಂಡಿತ. ಸೊ ಅದೇ ರೀತಿಯಾಗಿ ಸುಮಾರು 14 ರೀತಿಯಾದ ಕ್ಯಾನ್ಸರ್ಗಳು ಸಹ ಉಂಟಾಗ್ತದೆ. ಕೇವಲ ಒಂದು ಕ್ಯಾನ್ಸರ್ ಅಲ್ಲ. ನಾವು ಏನ್ ತಿಳ್ಕೊಳ್ತೇವೆ, ಶ್ವಾಸಕೋಶದ ಕ್ಯಾನ್ಸರ್ ಮಾತ್ರ ಉಂಟಾಗ್ಬೋದು ಅಥವಾ ಬಾಯಿಯ ಕ್ಯಾನ್ಸರ್ ಮಾತ್ರ ಉಂಟಾಗ್ಬೋದು ಅಂತ. ಸುಮಾರು ದೇಹದಲ್ಲಿ 14 ವಿಧವಾದ ಕ್ಯಾನ್ಸರ್ಗಳು ಈ ತಂಬಾಕು ಸೇವನೆಯಿಂದ ಉಂಟಾಗ್ತದೆ. ನಾನು ಮೇಡಮ್ ಅನ್ನ ಕೇಳೋದಿದ್ರೆ, ಈಗಾಗಲೇ ತಾವು ಹೇಳಿದ್ರಿ ಕೊಡ್ಪ ಅನ್ನುವಂಥದ್ದನ್ನು ಇತ್ತೀಚೆಗೆ ಪರಿಣಾಮಕಾರಿಯಾಗಿ ಜಾರಿ ಮಾಡಲಾಗಿದೆ ಅನ್ನುವಂಥದ್ದು, ಅದರ ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನ ಕೊಡಬಹುದು. ಅದು ಯಾವ ರೀತಿ ಇರ್ತದೆ ಅಥವಾ ಅದರ ಕಾರ್ಯಾಚರಣೆ ಹೇಗಿರ್ತದೆ ಅನ್ನುವಂಥದ್ದು? ಸೊ ಕೋಡ್ಪ 2003 ಅಂತ ಆಗಲೇ ನಮ್ಮ ದೇಶಕ್ಕೆ ಒಂದು ಕಾನೂನು ಜಾರಿಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಸೆಕ್ಷನ್ 4, 5, 6A, 6B ಮತ್ತೆ 7. ಸೊ ಎಲ್ಲ ಸಾರ್ವಜನಿಕರಿಗೂ ಗೊತ್ತಿದೆ ಈ ವಿಷಯ. ನಮ್ಮ ಕಾರ್ಯಾಚರಣೆಯಲ್ಲಿ ನಾವು ಕೇಳಬೇಕಂದ್ರೆ ಅವರು ಅದರ ಯಾವ್ಯಾವ ಸೆಕ್ಷನ್ ಕೋಡ್ಪ ಅಂದ್ರೆ ಅಟ್ಲೀಸ್ಟ್ ಜನ ಗೊತ್ತಿದೆ. ಮುಂಚೆ ಅವರಿಗೆ ಗೊತ್ತಿಲ್ಲ, ಕೇವಲ ತಂಬಾಕು ಇಂದ ಕ್ಯಾನ್ಸರ್ ಆಗುತ್ತೆ ಅದು ಮಾತ್ರ. ಸೊ ಬಹಳಷ್ಟು ಅದೊಂದು ಆಶ್ಚರ್ಯ. ಓಕೆ, ಅವರಿಗೆ ಸೆಕ್ಷನ್ ಕೂಡ ಗೊತ್ತಿದೆ, ಕಾನೂನು ಇದೆ ಅಂತ ಗೊತ್ತಿದೆ. ಸೊ ಸೆಕ್ಷನ್ 4 ಅಂದ್ರೆ ಸಾರ್ವಜನಿಕ ಓಡಾಡುವಂತ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ನಂತರ ಸೆಕ್ಷನ್ 5 ಅಂದ್ರೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ಸ್, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್. ಉದಾಹರಣೆಗೆ ಅವ್ರು ಬೋರ್ಡ್ ಹಾಕುವಂಥದ್ದು, ಯಾವುದಾದ್ರೂ ಸಿಗರೇಟ್ ಬಿಡಿ ಕಂಪನಿ. ಮುಂಚೆ ಎಲ್ಲ ನಾವು ನೋಡಿದ್ವಿ ಕ್ರಿಕೆಟ್, ಬೇರೆ ಬೇರೆ ಕ್ರೀಡಾ ಇದರಲ್ಲಿ ಅವ್ರು ಸ್ಪಾನ್ಸರ್ ಅನ್ನ ಮಾಡ್ತಾ ಇರೋದು. ಈ ಸ್ಪಾನ್ಸರ್ಶಿಪ್, ಈ ತರ ಅಡ್ವರ್ಟೈಸ್ಮೆಂಟ್ ಡೈರೆಕ್ಟ್ ಆಗಿರ್ಬೋದು, ಅಥವಾ ಕವರ್ಸ್ ಮೇಲೆ ಬಿಡಿ ಕಂಪನಿ ಅಂತ ಹಾಕ್ಬಿಟ್ಟು, ಮತ್ತೆ ಅಟ್ರಾಕ್ಟಿವ್ ಪ್ಯಾಕೆಟ್ಸ್ ಇರುವಂಥದ್ದು. ಸೊ ಈ ರೀತಿಯ ನಾನಾ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಬ್ಯಾನ್ ಆಗಿ, ನಿಷೇಧ ಆಗಿ. 6A ಅಂತ ಅಂದ್ರೆ ಮೈನರ್ಸ್ಗೆ ಏನು ಸೇಲ್ ಮಾಡಬಾರ್ದು. 6B ಬಂದ್ರು ಈ 100 yards ಶಾಲೆಯ 100 yards ಒಳಗಡೆ
ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ನಿಷೇಧವಾಗಿದೆ. 7 ಬಂದು 85% ಆರೋಗ್ಯಕರ ಚಿಹ್ನೆಯನ್ನ ಈಗ ಬಿಡುಗಡೆ ಮಾಡಿ ಸರ್ಕಾರ, ಅದನ್ನ ಮಾತ್ರ ಆರೋಗ್ಯಕರ ಚಿಹ್ನೆಯನ್ನ ಹಾಕಿ ನಂತರ ಅದೊಂದು ಸೊ ಈ ರೀತಿ ಸೆಕ್ಷನ್ಸ್ ಬರುತ್ತೆ. ನಂತರ ಅದೇ ಇದನ್ನ ಮಂಗಳೂರಿನಲ್ಲಿ ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಎನ್ಫೋರ್ಸ್ಮೆಂಟ್ ಮಾಡಲಾಗಿದೆ? ಸೊ ನಾವು ಈ ಕಾರ್ಯಾಚರಣೆ ಬಹಳ ರೇರ್ ಆಗಿ ಮಾಡ್ತಾ ಇದ್ವಿ, ವಾರಕ್ಕೆ ಅಥವಾ ತಿಂಗಳಿಗೆ ಒಂದ್ಸಲ. ಹೋಮ್ ಡಿಪಾರ್ಟ್ಮೆಂಟ್ ಇಂದ ಸತತವಾಗಿ ನಡೀತಾ ಇದೆ. ಒಂದು 6 months ಬ್ಯಾಕ್ ಪೇಪರ್ನಲ್ಲಿ ಎಲ್ಲ ಪಬ್ಲಿಕೇಶನ್ ಕೊಟ್ಟಿದ್ದೀವಿ, ಟಿವಿನಲ್ಲಿ ಎಲ್ಲ ಮಾಧ್ಯಮದಲ್ಲಿ ಕೊಟ್ಟಿದ್ದೀವಿ ಏನು ಇದು ಕೋಡ್ಪಾ ಅಂತ ಹೇಳಿ. ನಂತರ ನಾವು ಕಾರ್ಯಾಚರಣೆಯಲ್ಲಿ ಮುಖ್ಯವಾಗಿ ವಯೋಲೇಷನ್ಸ್, ಸಪೋಸ್ ಸಿಂಪಲ್ ಬೇರೆ ಏನು ಮಾಡಬೇಕಾಗಿಲ್ಲ, ಮಾರಾಟಗಾರ ಆಗಿರ್ಬೋದು ಸಾರ್ವಜನಿಕರು ಬೋರ್ಡ್ ಅನ್ನು ಹಾಕುವಂತ, ನೋ ಸ್ಮೋಕಿಂಗ್ ಬೋರ್ಡ್, ಸಿಂಪಲ್ ಅದು ಒಂದು ಬೋರ್ಡ್ 60x30 ಸೆಂಟಿಮೀಟರ್ನಲ್ಲಿ ಒಂದು ಬೋರ್ಡ್ ಅನ್ನು ಹಾಕುವಂಥದ್ದು. ಈಗ ಸಪೋಸ್ ಎಕ್ಸಾಂಪಲ್ ಹೋಟೆಲ್, ಬಾರ್ ಅಂಡ್ ಬೇಕರಿ ಆಗಿರ್ಬೋದು, ಎಲ್ಲಿ ಆಹಾರ, ಎಸ್ ಬಸ್ ಸ್ಟ್ಯಾಂಡ್, ಆಫೀಸ್ ಆಗಿರ್ಬೋದು, ಸಿಂಪಲ್ ಒಂದು ಬೋರ್ಡ್ ಅನ್ನು ಹಾಕುವ, ಅದನ್ನ ಕೂಡ ನಾವು ಒಂದು ನೋಡಿ ಪರಿಗಣಿಸಿದೀವಿ ವೈಲೇಷನ್ ಅನ್ನು. ನಂತರ ತೋರ್ಪಡಿಕೆ, ಈ ಮಾಲೆಯನ್ನ ಹಾಕ್ಬಿಟ್ಟಿರ್ತಾರೆ. ಈಗ ಆಹಾರನೂ ಒಂದು ಚಾಕ್ಲೇಟ್ಸ್ ಇರ್ಬೋದು, ಅದ್ರ ಜೊತೆಗೆ ತಂಬಾಕುದು ಹಾಕಿದ್ರೆ ಮಕ್ಕಳು ಬರ್ತಾರೆ ತಗೊಳೋದಕ್ಕೆ ಅಂತ, ಅವ್ರಿಗೆ ಅದು ವಿನಾಕಾರಣ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅದು. ಸೊ ಈ ಒಂದು ತೋಮಾಲೆಯನ್ನ ಹಾಕೋದು, ಬಣ್ಣವಾಗಿ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಹಾಕೋದು, ಅದನ್ನ ಕೂಡ ನಾವು ಗಮನಿಸಿದ್ವಿ. ನಂತರ ಅಂಗಡಿ ಮುಂದೆ ಎಲ್ಲ ಸಿಗರೇಟ್ ಬಡ್ಸ್ ಬಿದ್ದಿರೋದು, ಈ ಕಾರ್ಯ ನಾವು ಅದು ಸೊ ಅದು ನಮ್ಗೆ ಹೇಳುತ್ತೆ ಏನು ಇಲ್ಲಿ ಮಾರ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ. ಅದನ್ನ ಕೂಡ ಮಾಡಿ. ಮತ್ತೆ ಶಾಲೆ ಸುತ್ತಮುತ್ತಲು ಕಠಿಣವಾಗಿ ಜನರಲ್ ಸ್ಟೋರ್ಸ್ ಆ ಥರ ಎಲ್ಲ ಅಂಗಡಿಗಳಿಗೆ ಹೋಗಿ ಅವ್ರಿಗೆ ತಿಳಿ ಹೇಳಿದ್ವಿ ಆದಷ್ಟು. ಏಕೆ ನಮಗೂ ಕೂಡ ಒಂಥರ ಏಕಾಏಕಿ ನಮಗೂ ಕೂಡ ಒಂದು ಬೇಜಾರು ಆಗುತ್ತೆ, ಈ ಥರ ನಿಧಾನವಾಗಿ ಅವರಿಗೆ ಹೇಳಿ ಅದನ್ನು ಕೂಡ ಮಾಡಿದ್ದೇವೆ. ನಂತರ 85% ಪಿಕ್ಟೋರಿಯಲ್ ವಾರ್ನಿಂಗ್ ಇರಲೇಬೇಕು. ಈ ಲೂಸ್ ಬೀಡಿ ಮಾರಾಟ ನಿಷೇಧ ಆಗ್ಬಿಟ್ಟಿದೆ. ಯಾವುದೇ ಬೇರೆ ರೀತಿಯ ಫಾರಿನ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಬೇರೆ ಬೇರೆ ಪ್ಯಾಕೆಟ್ಸ್ ಅಲ್ಲಿ ಅದು ನಿಷೇಧ ಆಗಿದೆ. ಸರ್ಕಾರ ಇದನ್ನ ಮಾತ್ರ ಹೊರ ಬಿಟ್ಟಿದ್ದಾರೆ. ಸೊ ಈ ರೀತಿಯ ಒಂದು ಕಾರ್ಯಾಚರಣೆಯಲ್ಲಿ ನಾವು ಗಮನಿಸಿ ಏನು ವಯೋಲೇಷನ್ ಮಿನಿಮಮ್ ಹಾಕಿದ್ದೇವೆ, ಮಿನಿಮಮ್ ಒಂದು ಪೆನಾಲ್ಟಿ. ಯಾಕಂದ್ರೆ ಹೇಳಿ ಬಂದ್ರೆ ಅದು ಅವ್ರಿಗೆ ಪುನಃ ವಾಪಸ್ ಆಗುವಂತ ಪುನರಾವರ್ತನೆ. ಸೊ ಅದಕ್ಕೆ ಈ ಒಂದು ಕಾರ್ಯಾಚರಣೆ ಇದೆಲ್ಲ ಒಂದು ಅಂಶವನ್ನ ಗಮನದಲ್ಲಿಟ್ಕೊಂಡು ನಾನು ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೇನೆ. ಈಗ ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಂಬಾಕು ನಿಯಂತ್ರಣ ಕೋಶದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೆ. ಹಾಗೆಯೇ ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಕೂಡ ಮಾಹಿತಿಯನ್ನು ನಾನು ತಮ್ಮಿಂದ ಸಾಕಷ್ಟು ಪಡೆದುಕೊಂಡೆ. ಇನ್ನು ಡಾಕ್ಟರ್ ಜಗನ್ನಾಥ್ ಅವರು ನಿಮ್ಮ ಹತ್ರ ಕೇಳೋದಿದ್ರೆ, ಈಗಾಗಲೇ ಹಲವಾರು ಮಂದಿ ಈಗ ಒಂದು ತಂಬಾಕಿನ ದುಷ್ಪರಿಣಾಮಗಳ ಅರಿವಿಲ್ಲದೆ ಅದನ್ನು ಸೇವಿಸ್ತಾ ಇದ್ದಾರೆ. ಇನ್ನು ಕೆಲವರು ಗೊತ್ತಿದ್ದು ಕೂಡ ಏನೋ ಒಂದು ನಶೆಯ ಕಾರಣಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ದಿನನಿತ್ಯ ಸೇವಿಸಿಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಆಹಾರವನ್ನು ತೆಗೆದುಕೊಳ್ತಾರೆ, ಆಹಾರದ ಬಳಿಕ ಒಂದು ಇದನ್ನ ಈ ಗುಡ್ಕ ಇತ್ಯಾದಿ ಮಾದಕ ವಸ್ತುಗಳನ್ನ ಅಥವಾ ತಂಬಾಕು ಉತ್ಪನ್ನಗಳನ್ನ ಸೇವಿಸುವಂತದ್ದು ಕಂಡು ಬರ್ತಾ ಇರುವಂತದ್ದು. ಸಾಧಾರಣ ಇದು ಬಹಳಷ್ಟು ಒಂದು ಭಾರತದಲ್ಲಿ ಸಾವಿನ ಸಂಖ್ಯೆಗೆ ಕಾರಣ ಆಗಿರುವಂತದ್ದು. ಒಂದು ಅಂದಾಜಿನ ಪ್ರಕಾರ ಒಂದು ಎಷ್ಟು ಮಂದಿ ಇಂಥ ಒಂದು ದುಷ್ಪರಿಣಾಮಗಳಿಂದಾಗಿ ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು, ಅದರ ಬಗ್ಗೆ ಒಂದು ಅಂಕಿಅಂಶಗಳನ್ನ ಕೊಡಬಹುದಾ? ಹೌದು, ನೀವು ಪ್ರಾರಂಭದ ಮೊದಲಿನಲ್ಲೇ ಹೇಳಿದ್ರಿ ಸುಮಾರು 60 ಲಕ್ಷ ಜನ ನಮ್ಮ ಪ್ರಪಂಚದಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂತ ಪ್ರತಿ ವರ್ಷ. ಸೊ ಅದರಲ್ಲಿ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲೇ ಸುಮಾರು 10 ಲಕ್ಷ ಜನ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ. ಇದರ ರಿಸ್ಕ್ ಫ್ಯಾಕ್ಟರ್ ಎಷ್ಟಿದೆ ಅಂದರೆ, ನಾವು ಟ್ಯೂಬರ್ಕ್ಯುಲೋಸಿಸ್ ಕ್ಷಯರೋಗ ಮತ್ತು HIV ಏಡ್ಸ್ ರೋಗದಿಂದ ಪ್ರಾಣ ಕಳ್ಕೊಳ್ಳೋರು, ಮತ್ತೆ ಮಲೇರಿಯಾ, ಡೆಂಗಿ, ಚಿಕನ್ ಗುನ್ಯಾ ಇಂಥ ಕಾಯಿಲೆಗಳಿಂದ ಪ್ರಾಣ ಕಳ್ಕೊಳ್ಳೋರು, ಮತ್ತೆ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಂಡ್ಕೊಳ್ಳೋರು, ಇವ್ರದ್ದೆಲ್ಲರದು ಸಂಖ್ಯೆ ಸೇರಿಸಿದ್ರು ಸಹ ಈ 10 ಲಕ್ಷ ಮುಟ್ಟೋದಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ಇದರ 4 ಪಟ್ಟಕ್ಕಿಂತ ಹೆಚ್ಚು ಸಾವಿನ ಸಂಖ್ಯೆ ನಮ್ಮ ದೇಶದಲ್ಲಿ ತಂಬಾಕು ಸೇವನೆಯಿಂದ ಉಂಟಾಗ್ತಿದೆ. ಸೊ ಇದರ ಲೆಕ್ಕ ಹಾಕಿದರೆ ನಾವು ಸುಮಾರು ಪ್ರತಿ 2 ನಿಮಿಷಕ್ಕೆ ಒಂದೊಂದು ಸಾವನ್ನ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಅಷ್ಟರ ಮಟ್ಟಕ್ಕೆ ಹೌದು ಹೌದು ಹೌದು. ಸೊ ವಿಮರ್ಶಕರಿಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿದಿನ 4 ಏರ್ ಬಸ್ಗಳು ಕ್ರ್ಯಾಶ್ ಆಗಿ ಎಷ್ಟು ಜನ ಪ್ರಾಣ ಕಳ್ಕೊಳ್ತಾರೆ, ಅಷ್ಟು ಜನ ಪ್ರಾಣವನ್ನ ಪ್ರತಿದಿನ ನಮ್ಮ ಪ್ರಪಂಚದಲ್ಲಿ ಜನ ಪ್ರಾಣವನ್ನ
ಕಳ್ಕೊಳ್ತಿದ್ದಾರೆ. ತಂಬಾಕಿನಿಂದ ಹೌದು ಹೌದು. ತಾವು ನೋಡಿರ್ಬೋದು, ಒಂದು ಬಸ್ ಆಕ್ಸಿಡೆಂಟ್ ಆದ್ರೆ ಎಷ್ಟು ನ್ಯೂಸ್ ಪೇಪರ್ ಅಲ್ಲಿ, ಟಿವಿನಲ್ಲಿ ಎಲ್ಲ ಕಾಣಬಹುದು. ಆದ್ರೆ ಪ್ರತಿದಿನ ಇಷ್ಟು ಸಾವಿರ ಜನದಲ್ಲಿ ಪ್ರಾಣ ಕಳ್ಕೊಳ್ತಿದ್ರು ನಾವು ಅದನ್ನ ತೀರಾ ನೆಗ್ಲೆಕ್ಟ್ ಮಾಡಿದಾಗೆ ಇದ್ದೇವೆ. ಸೊ ಅದಕ್ಕಾಗಿ ನಾವು ಸಾಕಷ್ಟು ಶ್ರಮ ಪಡಬೇಕು. ಈ ತಂಬಾಕು ಸೇವನೆಯಿಂದ ನಾವು ದೂರವಿರಲಿಕ್ಕೆ ಸಾಕಷ್ಟು ಶ್ರಮವನ್ನ ಪಡಬೇಕಾಗಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿರುವಂತಂದ್ರ ಪ್ಯಾಕೆಟ್ ನಲ್ಲಿ ಕೂಡ ಅದರೊಂದು ಗಂಭೀರ ಚಿತ್ರಗಳನ್ನ ಹಾಕಿದ್ರು ಕೂಡ ಅದರ ಬಳಕೆ ಇನ್ನು ಕೂಡ ನಿಂತಿಲ್ಲ ಅನ್ನುವಂಥದ್ದು. ಹೌದು. ಎಸ್. ಇನ್ನು ಮೇಡಮ್, ನಾವು ನಿಮ್ಮನ್ನ ಕೇಳಿದ್ರೆ, ತಾವು ಈಗಾಗಲೇ ಸಾಕಷ್ಟು ಕಾರ್ಯಾಚರಣೆಗಳನ್ನ ಕೂಡ ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ತಾವು ಒಂದು ಗಮನಿಸಿದಂತ ಅಂಶಗಳು ಅಥವಾ ಅಬ್ಸರ್ವೇಷನ್ಗಳ ಬಗ್ಗೆ ಹೇಳೋದಿದ್ರೆ ಏನ್ ಹೇಳ್ತೀರಿ? ಕಾರ್ಯಾಚರಣೆ ಮಾಡ್ಬೇಕಂದ್ರೆ ಆಗ್ಲೇ ನಾನು ಹೇಳಿದೆ, ಸೊ ಮಾರಾಟಗಾರರಿಗೆ ನಾವೊಂದು ಕೇಳ್ತೀವಿ, ಯಾಕಪ್ಪ ಈ ತರ ವಯಲೇಷನ್ ಮಾಡಿದ್ಯಾ ಅಂತ. ಹೌದು, ಗೊತ್ತಿದ್ದು ಉಲ್ಲಂಘನೆ ಮಾಡುವಂತ ಗೊತ್ತಿದೆ ಅಂತ ಅವರು ವ್ಯಕ್ತಪಡಿಸ್ತಾರೆ. ಗೊತ್ತಿದೆ ಅವರಿಗೆ, ಅದೊಂದು ಆಕ್ಚುಲಿ ಪಾಸಿಟಿವ್ ಪಾಯಿಂಟ್. ಸೊ ಸೆಕೆಂಡ್, ಕೋಆಪರೇಟ್ ಮಾಡ್ತಾ ಇದ್ದಾರೆ. ಹೌದು, ಅವ್ರಿಗೆ ಕೂಡ ಜಾಗೃತಿ ಇದೆ. ಓಕೆ, ಇದರಿಂದ ಎಲ್ಲ ನಾವು ಕೆಲವರಂತೂ ಮಾಡೋದೇ ಇಲ್ಲ, ನಾವು ಆಯ್ತು ಮೇಡಮ್ ಇನ್ಮೇಲಿಂದ ಮಾಡೋದಿಲ್ಲ ಅಂತ ಕೂಡ ನಮ್ಮ ಟೀಮ್ಗೆ ಹೇಳ್ತಾ ಇರುವಂಥದ್ದು. ನಂತರ ಮತ್ತೆ ನೆಗೆಟಿವ್ ಅಂತ ಹೇಳಿದ್ರೆ ಅದು ಇನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕೆಲವರು ಬೋರ್ಡ್ ಹಾಕಿದ್ದಾರೆ. ಈಗ ನೀವು ಪಾನ್ ಶಾಪ್, ಹೋಟೆಲಲ್ಲಿ ಇಲ್ಲ, ಒಂದು ಸಣ್ಣ ಪಾನ್ ಶಾಪ್ ಅಲ್ಲಿ ಕೂಡ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋ ಸ್ಮೋಕಿಂಗ್ ಜೊತೆಗೆ ಮೈನರ್ಸ್ ಅಂತ ಒಂದು ಬೋರ್ಡ್ ಇದೆ, 18 years ಒಳಗಡೆ ಮಾಡಬಾರ್ದು ಅಂತ 2 ಬೋರ್ಡ್ ಸರ್ಕಾರವೇ. ಅದನ್ನ ಕೂಡ ಪಾನ್ ಶಾಪ್ಗಳಲ್ಲಿ ಮಾಡ್ತಾ ಇದ್ದಾರೆ. ಕೆಲವರು ಮಾಲೆಗಳು ಹಾಕೋದು ಕೂಡ ಬಿಟ್ಟಿದ್ದಾರೆ. ನಂತರ ಈ ಶಾಲೆ ಸುತ್ತಮುತ್ತಲಂತೂ ಕಟ್ನಿಟ್ಟಾಗಿ ಅವ್ರಿಗೂ ಗೊತ್ತಾಗಿ, ಹೌದು ಹೌದು. ಮತ್ತೆ ಇನ್ನೊಂದೇನಂದ್ರೆ ಅವರ ಬೀಡಿ ಇಟ್ಬಿಟ್ಟು ಅದ್ರ ಜೊತೆಗೆ ಈ ಮ್ಯಾಚ್ ಬಾಕ್ಸ್ ಅನ್ನ ಇಡಬಾರ್ದು. ಸಪೋಸ್ ಯಾರಾದ್ರೂ ಬೈ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಆ ಟೈಮ್ ನಲ್ಲಿ ಮ್ಯಾಚ್ ಬಾಕ್ಸ್ ಸಿಗಬಾರ್ದು. ಸೊ ಈ ರೀತಿಯಾದ ಕೂಡ ನಾವು ಒಂದು ಅವೇರ್ನೆಸ್ ಅನ್ನ ಕೊಟ್ಟಿದ್ದೀವಿ. ಸೊ ಅವ್ರು ಇಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ, ಬಟ್ ಅದ್ರ ಜೊತೆಗೆ ಮ್ಯಾಚ್ ಬಾಕ್ಸ್ ಅನ್ನ ಇಡಬಾರ್ದು. ಸೊ ಬಟ್ ಅವ್ರ ಜೊತೆಗೆ ಇಟ್ಟಿದ್ದಾರೆ ಲೈಟರ್ನ ಹ್ಯಾಂಗ್ ಮಾಡಿ. ಸೊ ಈಸಿ, ಯಾರಿಗಾದ್ರೂ ಸ್ಮೋಕ್ ಮಾಡ್ಬೇಕಂತ ಮನ್ಸಾದ್ರೆ ಅಲ್ಲೇ ಲೈಟರ್ನ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಈ ರೀತಿ ಮತ್ತೆ ಎಲ್ಲಾ ಕಡೆ ಪ್ಯಾಕೆಟ್ಸ್ ಅನ್ನ ಸಾರ್ವಜನಿಕರು ಅಲ್ಲೇ ಬಿಸಾಡ್ ಹೋಗ್ತಾರೆ. ಒಂದ್ ಅಂಶ ನಾವು ಗಮನಿಸ್ಬೇಕು, ಅದು ಪ್ಲಾಸ್ಟಿಕ್ ಅಥವಾ ಅದು ಬೀಡಿ ಏನು ತುಂಡು ಬಿದ್ದಿರುತ್ತಲ್ಲ, ಅದು ಎಷ್ಟು ವರ್ಷ ಆದ್ರೂ ಕೂಡ ಅದು ಡಿಕಂಪೋಸ್ ಆಗೋದಿಲ್ಲ ಅದು. ಸೊ ಅದು ನಾವು ಪರಿಸರ ಮಾಲಿನ್ಯಗೆ ಅದು ಕಾರಣ ಆಗ್ಬಿಡುತ್ತೆ. ಸೊ ಅದನ್ನು ಕೂಡ ಸಾರ್ವಜನಿಕರು ಗಮನಿಸಬೇಕಾಗತ್ತೆ. ಸೊ ಬಹಳಷ್ಟು ಬಿದ್ದಿತ್ತು, ಅದು ಬಹಳ ಬೇಜಾರಾಗ್ತಿತ್ತು ನನಗೆ. ಈ ರೀತಿ ಒಂದು ನಾವು ಕಾಂಟ್ರಿಬ್ಯೂಟ್ ಮಾಡ್ತಿದೀವ ಎಲ್ಲೋ ಪರಿಸರ ಮಾಲಿನ್ಯಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ವಿ. ಕೆಲವೊಬ್ರು ಸಹಕಾರ ಮಾಡಿದ್ದಾರೆ ಈ ಒಂದು ನಮ್ಮ ಕಾರ್ಯಾಚರಣೆ, ಬಟ್ ಕೆಲವೊಬ್ರು ಅವ್ರಿಗೆ ಕೂಡ ಭಯ ಇದೆ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ಅಬ್ಸರ್ವೇಷನ್ ಮಾಡಿ. ಎಸ್. ಇನ್ನು ಈಗ ಇದೆಲ್ಲ ಒಂದು ಹಂತದ್ದು ತಂಬಾಕು ಮಾರಾಟ ಅಥವಾ ಅದನ್ನ ಸೇವನೆಯಿಂದ ಆದಂತ ದುಷ್ಪರಿಣಾಮಗಳು. ಇನ್ನು ಕೆಲವರು ಗೊತ್ತಿಲ್ಲದೆ ಇದಕ್ಕೊಂದು ಅಡಿಕ್ಟ್ ಆಗಿರ್ತಾರೆ ಅಥವಾ ಈ ಒಂದು ದುಶ್ಚಟಗಳಿಗೆ ದಾಸರಾಗಿರ್ತಾರೆ ಅಥವಾ ತಂಬಾಕು ಸೇವನೆಯನ್ನ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇಲ್ಲ, ನಾನೀಗ ಹೊರಗಡೆ ಬರಬೇಕು ಅಂತ ಅಂದ್ಕೊಂಡವರಿಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆಯಾ, ಹೇಗೆ ಅನ್ನುವಂಥದ್ದು ಸರ್? ಹೌದು, ಜನರಿಗೆ ವ್ಯಸನ ಉಂಟಾಗೋದು ಈ ತಂಬಾಕು ಪದಾರ್ಥಗಳಿಗೆ ಯಾಕೆ ಅಂದರೆ ಅದರಲ್ಲಿ ನಿಕೋಟಿನ್ ಅನ್ನೋ ಒಂದು ಕೆಮಿಕಲ್ ಇರ್ತದೆ. ಆ ನಿಕೋಟಿನ್ ಏನಂದ್ರೆ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್, ಅಂದ್ರೆ ನಮ್ಮ ಮೂಡ್ಸ್ನ ಸ್ಟೆಬಿಲೈಸ್ ಮಾಡ್ತದೆ, ನಮಗೆ ಒಂದು ನಿರಾಸಕ್ತಿಯನ್ನ ತುಂಬುತ್ತದೆ, ಸ್ವಲ್ಪ ದೇಹ ದಣಿದಿದ್ದಾಗ ಸ್ವಲ್ಪ ಹುಮ್ಮಸ್ ನೀಡ್ತದೆ. ಅದು ಕೇವಲ ಕ್ಷಣಿಕ ಮಾತ್ರ. ಒಂದು ಸಿಗರೆಟ್ ಸೇದಿದ್ರೆ ಒಂದು ಅರ್ಧ ಗಂಟೆ ಅಷ್ಟು ಅವರಿಗೆ ಮನಸ್ಸು ಉಲ್ಲಾಸ ಆಗ್ಬೋದು, ಉತ್ಸಾಹ ಆಗ್ಬೋದು. ಆ ಒಂದು ನಿಕೋಟಿನ್ ಅನ್ನೋ ಅಂಶ ಇಷ್ಟು ಅರ್ಧ ಗಂಟೆಯಷ್ಟು ಕೆಲಸ ಮಾಡಲಿಕ್ಕೆ ಅದು ಇಡೀ ಜೀವನವನ್ನ ವ್ಯಸನಕಾರಿಯಾಗಿ ಮಾಡ್ತದೆ. ಯಾಕೆ ಅಂದ್ರೆ ಇದು ನಮ್ಮ ಮೆದುಳಿಗೆ 10 ಸೆಕೆಂಡಲ್ಲಿ ಸೇರ್ತದೆ. ಒಬ್ಬರು ಯಾರಾದ್ರೂ ಬೀಡಿ ಅಥವಾ ಸಿಗರೆಟ್ ಸೇದಿದ್ರೆ ಆ ನಿಕೋಟಿನ್ ಅನ್ನೋ ಅಂಶ ನಮ್ಮ ಮೆದುಳಿಗೆ 10 ಸೆಕೆಂಡಲ್ಲಿ ಸೇರಿಸಿ ಅಲ್ಲಿ ಕೆಲಸವನ್ನ ಶುರು ಮಾಡ್ತದೆ. ಸೊ ಆ ನಿಕೋಟಿನ್ ಅನ್ನೋ ಅಂಶ ರಕ್ತದಲ್ಲಿ ದೇಹದಲ್ಲಿ ಕಡಿಮೆ ಆದ ಕೂಡಲೇ ನಮ್ಗೆ ಇನ್ನೊಂದು ಸಿಗರೆಟ್ ಸೇದಬೇಕು ಅಂತ ಅನಿಸ್ತದೆ. ಇಷ್ಟೆಲ್ಲ ದುಷ್ಪರಿಣಾಮಗಳ ಬಗ್ಗೆ ನಾವು ಮಾತಾಡಿದ್ರೂ ಸಹ, ಜನರಿಗೆ ಅರಿವಿದ್ರೂ ಸಹ ಅದನ್ನ ನಿಲ್ಲಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆ ವ್ಯಸನದಿಂದ ದೂರ ಬರಲಿಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ಪರಿಹಾರ ಉಂಟು.
ಇದರಲ್ಲಿ ಮುಖ್ಯವಾಗಿ ಆಪ್ತ ಸಮಾಲೋಚನೆಯನ್ನ ಮಾಡೋದು. ಕೌನ್ಸಿಲಿಂಗ್. ಹೌದು ಹೌದು, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೇವೆ, ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೇವೆ. ಸೊ ಇಂಥ ಜನರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಮನದಟ್ಟು ಮಾಡಿ ಮತ್ತೆ ಆಪ್ತ ಸಮಾಲೋಚನೆ ಮಾಡೋದ್ರ ಮೂಲಕ ಅವರನ್ನ ಈ ವ್ಯಸನದಿಂದ ದೂರ ತರಬಹುದು. ಇದಕ್ಕೆ ನಾವು ಪ್ರೇರಿತವಾಗಿ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಸಹ ಒಂದು ಟ್ರೀಟ್ಮೆಂಟ್ ಇದೆ. ನಿಕೋಟಿನ್ ರಿಪ್ಲೇಸ್ಮೆಂಟ್ ಏನಂದ್ರೆ, ಒಂದು ಬೀಡಿ ಅಥವಾ ಸಿಗರೆಟ್ನಿಂದ ಬರುವಷ್ಟು ನಿಕೋಟಿನ್ ಅಂಶ ಮತ್ತೊಂದು ಪದಾರ್ಥದ ಮೂಲಕ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ಪೇಷಂಟಿಗೆ ಅಥವಾ ವ್ಯಸನಿಗೆ ನೀಡ್ತೇವೆ. ಉದಾಹರಣೆಗೆ ತಾವೆಲ್ಲ ಕೇಳಿರ್ಬೋದು, ನಿಕೋಟಿನ್ ಚೂಯಿಂಗ್ ಗಮ್ಸ್ ಅಂತ ಹೇಳ್ತೇವೆ. ಆ ಚೂಯಿಂಗ್ ಗಮ್ ಅಲ್ಲಿ ನಿಕೋಟಿನ್ ಅನ್ನೋ ಪದಾರ್ಥ ಇರುತ್ತೆ. ಉದಾಹರಣೆಗೆ ಒಂದು ಸಿಗರೆಟಿನಲ್ಲಿ 5 ರಿಂದ 6 mg ನಿಕೋಟಿನ್ ಇರ್ತದೆ, ಆದ್ರೆ ಈ ನಿಕೋಟಿನ್ ಚೂಯಿಂಗ್ ಗಮ್ ಅಲ್ಲಿ 2 mg ಇರ್ತದೆ. ಆದ್ರೆ ಈ ನಿಕೋಟಿನ್ ಚೂಯಿಂಗ್ ಗಮ್ದು ಒಂದು ಅಡ್ವಾಂಟೇಜ್ ಏನಂದ್ರೆ ಅದ್ರಲ್ಲಿ ತಂಬಾಕು ಇಲ್ಲ. ಸೊ ಅದರ ದೇಹಕ್ಕೆ ಯಾವುದೇ ರೀತಿಯಾದ ಹಾನಿ ಉಂಟಾಗೋದಿಲ್ಲ. ಸೊ ಈ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೇವೆ ನಾವು, ಯಾರು ತಂಬಾಕು ಸೇವನೆ ನಿಲ್ಲಿಸಿದ ಕೂಡಲೇ ಅವರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಶುರುವಾಗ್ತದೆ. ಅಂದ್ರೆ ತಲೆನೋವು ಬರುವಂಥದ್ದು, ಆಯಾಸ ಉಂಟಾಗುವಂಥದ್ದು, ನಂತರ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕಳ್ಕೊಳ್ಳುವಂಥದ್ದು, ಏಕಾಗ್ರತೆ ಇಲ್ಲದಿರುವಂಥದ್ದು. ಆ ವಿಡ್ರಾವಲ್ ಸಿಂಪ್ಟಮ್ಸ್ ಅನ್ನ ಇದು ದೂರ ಮಾಡುತ್ತೆ, ನಿಕೋಟಿನ್ ಚೂಯಿಂಗ್ ಗಮ್ಸ್ ಅಂತ ಏನ್ ಹೇಳ್ತೇವೆ. ಸೊ ಯಾರೀಗ 10ಕ್ಕಿಂತ ಹೆಚ್ಚು ಸಿಗರೇಟ್ ಅನ್ನ ಸೇರ್ತಾರೆ ಅವರಿಗೆ ನಾವು ಡೋಸೇಜ್ ಮುಖಾಂತರ ದಿನಕ್ಕೆ 4 ರಿಂದ 6 ಚೂಯಿಂಗ್ ಗಮ್ಸ್ 2 ಅಥವಾ 3 ಗಂಟೆ ಅವಧಿಯ ನಂತರ 4 ರಿಂದ 6 ಚೂಯಿಂಗ್ ಗಮ್ಸ್ ಅನ್ನ ದಿನಾ ಸೇವನೆ ಮಾಡಲಿಕ್ಕೆ ಹೇಳ್ತೇವೆ. ನಂತರ ಕಾಲಕ್ರಮೇಣ ಅದು ಒಂದು 3 ತಿಂಗಳವರೆಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಅವರು ಸಂಪೂರ್ಣವಾಗಿ ಬೀಡಿ ಸಿಗರೇಟ್ ಸೇವನೆಯನ್ನ ತ್ಯಜಿಸಿ ಈ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯ ಸಹಾಯದಿಂದ 3 ರಿಂದ 6 ತಿಂಗಳ ಒಳಗೆ ಸಂಪೂರ್ಣವಾಗಿ ಅವರು ವ್ಯಸನ ಮುಕ್ತರಾಗುವ ಸಾಧ್ಯತೆಗಳು ಅತಿ ಹೆಚ್ಚು ಇದೆ. ಇನ್ನಷ್ಟು ಮಾತನಾಡ್ತೀನಿ. ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ತಂಬಾಕಿಗೆ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಾನು ನೇರವಾಗಿ ಡಾಕ್ಟರ್ ಹತ್ರನೇ ಹೇಳ್ತೀನಿ. ಆಕ್ಚುಲಿ ಒಂದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ, ಅದು ಅಂದ್ರೆ ಏನು ಅಂತ ಸರ್ ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ? ಹೌದು, ನೀವೆಲ್ಲ ಕೇಳಿರ್ಬೋದು, ಸೆಕೆಂಡ್ ಹ್ಯಾಂಡ್ ಕಾರ್ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಒಬ್ಬರು ಉಪಯೋಗಿಸಿದ್ದನ್ನ ಇನ್ನೊಬ್ರು ಉಪಯೋಗಿಸೋದು. ನಾವು ಒಬ್ಬರು ಬೀಡಿ ಸಿಗರೇಟ್ ಸೇದಿದ ಹೊಗೆಯನ್ನ ಇನ್ನೊಬ್ರು ಸೇವನೆ ಮಾಡಿದ್ರೆ ಅದಕ್ಕೆ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಯಾಕೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂದ್ರೆ, ಅವರು ಸೇದಿರುವ ಹೊಗೆಯೊಟ್ಟಿಗೆ ಅವರ ಕಾರ್ಬನ್ ಡೈಆಕ್ಸೈಡ್, ಅವರ ಉಸಿರಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಎರಡು ಮಿಶ್ರಣ ಆಗಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲೇ ಮತ್ತೊಬ್ಬರಿಗೆ ಅವರು ಹಾನಿಯನ್ನ ಉಂಟು ಮಾಡ್ತಾರೆ. ಅದಕ್ಕೆ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಇನ್ನೊಂದು ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಇದಕ್ಕೆ ಎನ್ವೈರನ್ಮೆಂಟ್ ಟೊಬ್ಯಾಕೋ ಸ್ಮೋಕ್ ಅಂತ ಹೇಳ್ತೇವೆ, ETS ಅಂತ. ಎನ್ವೈರನ್ಮೆಂಟ್ ಟೊಬ್ಯಾಕೋ ಸ್ಮೋಕ್ ಅಂದ್ರೆ, ಈಗ ತಾವು ಗಮನಿಸಿರ್ಬೋದು, ಯಾರಾದ್ರೂ ಬೀಡಿ ಅಥವಾ ಸಿಗರೇಟ್ ಹಚ್ಚಿದ್ರೆ ಅವರು ಬಾಯಿಂದನೂ ಹೊಗೆ ಬರ್ತಾ ಇರ್ತದೆ, ಅದೇ ಸಿಗರೇಟ್ ಇಂದ ಸಹ ಹೊಗೆ ಬರ್ತಾ ಇರ್ತದೆ. ಅಂದ್ರೆ ಪರಿಸರದಿಂದ ಸಹ ನಾವು ಸೇವನೆ ಮಾಡೋ ಸಾಧ್ಯತೆಗಳು ಹೆಚ್ಚಿರ್ತದೆ, ಮತ್ತೆ ಅವರ ಉಸಿರಿನಿಂದ ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ಯಾರು ಪರೋಕ್ಷ ಧೂಮಪಾನ ಮಾಡ್ತಾರೆ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಮಾಡ್ತಾರೆ, ಆಕ್ಟಿವ್ ಸ್ಮೋಕಿಂಗ್ ಅನ್ನಷ್ಟೇ ರಿಸ್ಕ್ ಇರ್ತದೆ. ಅಂದ್ರೆ ನಾನು ಸಿಗರೇಟ್ ಸೇದಿಲ್ಲ ಅಂದ್ರೆ ಆರೋಗ್ಯವಂತನಲ್ಲ, ನನ್ನ ಸುತ್ತಮುತ್ತಲೂ ಸಹ ಯಾರು ಸಿಗರೇಟ್ ಬೀಡಿ ಅಂತದನ್ನ ಸೇದಬಾರದು. ಒಬ್ಬ ವ್ಯಕ್ತಿ ಸೇದ್ತಾ ಇದ್ರೆ ಅವನ ಪಕ್ಕದಲ್ಲಿದ್ದವನಿಗೆ ಕೂಡ ಅಷ್ಟೇ ಅಪಾಯ ಇದೆ. ಹೌದೌದು. ಕೆಲವೊಮ್ಮೆ ಎಂಥ ನಿದರ್ಶನಗಳಿದಾವೆ ಅಂದರೆ, ಹಸ್ಬೆಂಡ್ ಚೈನ್ ಸ್ಮೋಕರ್ ಇರ್ತಾರೆ, ಆದ್ರೆ ಹೆಂಡತಿಗೆ ಕ್ಯಾನ್ಸರ್ ಬಂದಿರ್ತದೆ ಮೊದಲು. ಅಂದ್ರೆ ಇದರ ರಿಸ್ಕ್ ಎಲ್ಲರಿಗೂ ಇರ್ತದೆ. ಸೊ ಇದಕ್ಕೆ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೇವೆ. ಮತ್ತೆ ಇನ್ನೊಂದು ಅಂಶ ಏನಂದ್ರೆ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಸಹ ಇದೆ. ಸೊ ಥರ್ಡ್ ಹ್ಯಾಂಡ್ ಸ್ಮೋಕ್ ಏನಂದ್ರೆ, ಸೊ ಉದಾಹರಣೆಗೆ ಒಂದು ಕೋಣೆಯಲ್ಲಿ ಯಾರಾದ್ರೂ ಬೀಡಿ ಅಥವಾ ಸಿಗರೇಟ್ ಸೇದಿದ್ರೆ ಅದೇ ಕೋಣೆಯಲ್ಲಿ 4 ಗಂಟೆ ಕಾಲಗಳವರೆಗೆ ಆ ಸ್ಮೋಕ್ ಇರ್ತದೆ. ಸೊ ಅದು ಆ 4 ಗಂಟೆಗಳಲ್ಲಿ ಯಾರೆಲ್ಲ ಅವ್ರ ಕೋಣೆಗೆ ಪ್ರವೇಶ ಮಾಡ್ತಾರೆ, ಅಲ್ಲಿ ವಾಸಿಸ್ತಾರೆ, ಅವರೆಲ್ಲರಿಗೂ ಆ ಸ್ಮೋಕ್ ಅನ್ನ ತಾಗಿಸ್ತದೆ. ಸೊ ಇದಕ್ಕೆ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಅದೆಲ್ಲ ಮುಖ್ಯವಾಗಿ ಸೋಫಾ ಮೇಲೆ, ಕರ್ಟನ್ಸ್ ಮೇಲೆ, ಚೇರ್ಸ್, ಕುಷನ್ಸ್, ಬೆಡ್ ಶೀಟ್ಸ್ ಮೇಲೆ, ಇದ್ರ ಮೇಲೆ ಇರ್ತದೆ. ಸೊ ಫಸ್ಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್ ಮತ್ತು ಥರ್ಡ್ ಹ್ಯಾಂಡ್ ಸ್ಮೋಕ್, ಇದೆಲ್ಲದರಿಂದ ನಮಗೆ ಹಾನಿ ಉಂಟಾಗೋದು ಖಚಿತ. ಡಾಕ್ಟರ್ ಪ್ರೀತಾ ಅವರೇ, ತಾವು ಈಗಾಗಲೇ ಹೇಳಿದ್ರಿ, ನಮಗೆ ನಾವು ವಿಶೇಷವಾಗಿ ಮಕ್ಕಳಿಗೆ ಒಂದು ರೀತಿ ಒಂದು ಟ್ರೈನ್ ಮಾಡುವ ಅಥವಾ ಅವರಲ್ಲಿ ಒಂದು ಜಾಗೃತಿ ಮೂಡಿಸುವ ಮೂಲಕ ನಾವು ಇದನ್ನು ಒಂದು ಪರಿಣಾಮಕಾರಿಯಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅಂತ. ಯಾವ ರೀತಿ ತಾವು ಒಂದು ವಿಶೇಷವಾಗಿ ಮಕ್ಕಳ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ ಅನ್ನುವಂಥದ್ದು?
ಫಸ್ಟ್ ನಾವು ಈ ಬಹಳಷ್ಟು ಶಾಲೆಗಳಿದೆ ನಮ್ಮ ದಕ್ಷಿಣ ಕನ್ನಡ. ಸೊ ನಾವೇನು ರ್ಯಾಂಡಮ್ ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಟೀಮಲ್ಲಿ ನಾನು ಜಿಲ್ಲಾ ಸಲಹೆಗಾರ ಸಾಮಾಜಿಕ ಒಬ್ಬರು. ಸೊ ನಮ್ಮ ಟೀಮಲ್ಲಿ ರ್ಯಾಂಡಮ್ ಸೆಲೆಕ್ಷನ್ ಮಾಡಿಕೊಂಡು ಮೊದಲನೇದಾಗಿ ಒಂದು ಅವೇರ್ನೆಸ್ಸನ್ನು ಕೊಟ್ಟಿದ್ದೆ. ಸೊ ತಂಬಾಕು ಅಂದರೆ ಏನು, ಅದರ ದುಷ್ಪರಿಣಾಮಗಳು. ಸೆಕೆಂಡ್ ಬಂದು ಶಾಲಾ ತಂಬಾಕು ನಿಯಂತ್ರಣ ಸಮಿತಿಯನ್ನು ರಚನೆ ಮಾಡಿರೋದು ವಿತ್ ಹೆಲ್ಪ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಅವರ ಸಹಕಾರದೊಂದಿಗೆ. ಸೊ ಅವರ ಮೂಲಕ ಈಗಾಗಲೇ ನನಗೆ ಸಮಿತಿ ರಚನೆ ಮಾಡಿ ಆಲ್ಮೋಸ್ಟ್ 800 ಸ್ಕೂಲ್ಸ್ನಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸೊ ಅದಕ್ಕಿಂತ ಮುಂಚೆ ಬಹಳನೇ ಕಮ್ಮಿ ಇತ್ತು. ಸಮಿತಿಯನ್ನು ಏನು ಸಮಿತಿ ಅಂದರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಮಕ್ಕಳು ಏನಾದರೂ ಹೇಳ್ಕೋಬೇಕು, ಮತ್ತು ಸ್ಕೂಲ್ ಸಂಬಂಧಪಟ್ಟ ತೊಂದರೆ, ತಂಬಾಕು ನಿಯಂತ್ರಣ ಅದ್ರ ಬಗ್ಗೆ ಅವರನ್ನು ಅದನ್ನಲ್ಲಿ ಮೆನ್ಷನ್ ಮಾಡಿ ನಮ್ಮ ಹತ್ರ ಕಮ್ಯುನಿಕೇಷನ್ ಮಾಡ್ಬೋದು. ನಂತರ ಟೊಬ್ಯಾಕೊ ಕಂಟ್ರೋಲ್ ಕಾರ್ನರ್, ರೀಡಿಂಗ್ ರೂಮ್ ಅಂತ ಏನು ಲೈಬ್ರರಿ ಇರುತ್ತೆ, ಅಲ್ಲಿ ಒಂದು ಚಿತ್ರಾತ್ಮಕವಾಗಿ ನಾನು ಆಗಲೇ ಹೇಳಿದೆ ಮಾಡೆಲ್ಸನ್ನು ಕೊಟ್ಟಿದ್ದೇವೆ. ಸ್ಪೆಸಿಫಿಕಲಿ ಟೊಬ್ಯಾಕೋಗೆ ಅಂತ ಒಂದು ಕಾರ್ನರ್ ಮಾಡಿ ಅಲ್ಲಿ ಒಂದು ಈ IEC ಮಟೀರಿಯಲ್ನ ಇಡುವಂಥದ್ದು. ಸೊ ಅದಕ್ಕೆ ನಾವು ಮಾಡೆಲ್ಸ್ ಕೊಟ್ಟಿದ್ದೀವಿ, CD ಕೊಟ್ಟಿದ್ದೀವಿ, ಶಾರ್ಟ್ ಮೂವೀಸ್. ಸೊ CD-ಯನ್ನು ಕೊಟ್ಟಿದ್ದೀವಿ, ಅದನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ತೋರಿಸ್ತಾ ಇರ್ತಾರೆ. ಮತ್ತು ಟೀಚರ್ಸ್ಗೆ ಟ್ರೈನರ್ ನಾವು ಪ್ರತಿ ಶಾಲೆಗೆ ಸುಮಾರು 250 ಹೋಗಿದ್ದೀವಿ ಇಷ್ಟು ಟೈಮ್ನಲ್ಲಿ. ಸೊ ಆವಾಗ ಆ ಟೀಚರ್ಸ್ಗೆ ಹೋಗಿ ಅಲ್ಲಿ ಮೀಟಿಂಗನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಈ ರೀತಿ ಹೇಳಬೇಕು ಅಂತ ಹೇಳಿ. ಸೊ ಟೀಚರ್ಸ್ಗೆ ಕೂಡ ಒಂದು ಚಾಪ್ಟರ್ ವೈಸ್ ಒಂದು ಸ್ಮಾಲ್ ಬುಕ್ಕನ್ನು ಕೊಟ್ಟಿದ್ದೀವಿ. ಸೊ ಇವಾಗ ಅವ್ರಿಗೆ ಮನೋರಂಜನೆ ಕ್ಲಾಸ್ ಅಂತ ಏನಾದರೂ ಇರ್ಬೋದು, ನೋ ಬ್ಯಾಗ್ ಡೇ ಅಂತ ಕೂಡ ಮಾಡಿದ್ದಾರೆ. ಸೊ ಆ ಟೈಮ್ನಲ್ಲಿ ಈ ಒಂದು ಚಟುವಟಿಕೆಗಳನ್ನ ಅವರು ಮಾಡ್ಬೋದು ಅಂತ ಹೇಳಿ. ಯಾಕಂದರೆ ಇದು ಶಾಲಾ ಮಕ್ಕಳು ಬಹಳ ವಲ್ನರಬಲ್ ಅಂತ ಹೇಳ್ತೀವಿ, ಬಹಳ ಸೂಕ್ಷ್ಮ. ಈಗ ಸಂಶೋಧನೆ ಏನು ಹೇಳುತ್ತೆ ಅಂದರೆ ಕ್ರಾನಿಕ್ ಸ್ಮೋಕರ್ಸ್ ಯಾರಿದ್ದಾರೆ ಅವರು ಅತಿ ಕಡಿಮೆ ಏಜ್ನಲ್ಲಿ ಶುರು ಮಾಡಿರುವಂಥದ್ದು ಈ ಬೀಡಿ ಸೇವನೆ, ಸಿಗರೇಟ್ ಅತಿ ಸಣ್ಣ ವಯಸ್ಸಿನಲ್ಲಿ ಮಾಡುವಂಥದ್ದು, ಅಥವಾ ಪ್ರಯೋಗ ರೀತಿನಲ್ಲೂ ತಗೊಂತಾರೆ. ಮನೆಯಲ್ಲಿ ಹೌದು ಅವ್ರಿಗೆ ಇದು. ಸೊ ಬಹಳ ವಲ್ನರಬಲ್ ಗ್ರೂಪ್. ಸೊ ಅದಕ್ಕೆ ನಾವು ಬಹಳಷ್ಟು ರೀತಿಯಲ್ಲಿ ಈ ಶಾಲಾ ಕಾರ್ಯಕ್ರಮಗಳನ್ನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಹಕಾರದೊಂದಿಗೆ ಕೂಡ ಮಾಡ್ತಾ ಇದ್ದೇವೆ. ಎಸ್ ಡಾಕ್ಟರ್ ಜಗನ್ನಾಥ್ ಅವರೇ, ನಾನು ನಿಮಗೆ ಇನ್ನೊಂದು ಕ್ವಶನ್ ಅನ್ನ ಕೇಳಬೇಕು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ತಂಬಾಕಿನಿಂದ ಒಳ್ಳೆ ಉಪಯೋಗ ಅಂತೂ ಯಾರಿಗೂ ಇಲ್ಲ ಅನ್ನುವಂಥದ್ದು. ಇಷ್ಟವರೆಗೆ ಆದಂಥ ಸಂಶೋಧನೆಗಳಿರ್ಬೋದು ಅಥವಾ ಘಟನೆಗಳಿರ್ಬೋದು, ಪ್ರಕರಣಗಳಿರ್ಬೋದು, ಎಲ್ಲದರಲ್ಲೂ ನಾವು ನೋಡಿರುವಂಥದ್ದು ತಂಬಾಕು ಅನ್ನುವಂಥದ್ದು ಅತ್ಯಂತ ಅಪಾಯಕಾರಿ ಅನ್ನುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಇದನ್ನ ಒಂದು ಸಂಪೂರ್ಣವಾಗಿ ನಿಷೇಧ ಯಾಕೆ ಮಾಡಬಾರ್ದು ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ಯಾಕೆ ಪ್ರಯತ್ನಗಳು ಆಗಿಲ್ಲ ಅನ್ನುವಂಥದ್ದು ಸರ್? ಹೌದು, ಮುಖ್ಯವಾದ ಕಾರಣ ಏನಂದ್ರೆ ನಮ್ಮ ದೇಶಕ್ಕೆ ಈ ಒಂದು ತಂಬಾಕು ಪದಾರ್ಥ ಪ್ರಾರಂಭ ಆಗಿ ಪರಿಚಯ ಆಗಿ ಸುಮಾರು 400 ವರ್ಷ ಆಗಿದೆ. ಆದರೆ ಸುಮಾರು ಒಂದು 50 ವರ್ಷದ ಹಿಂದೆ ಮಾತ್ರ ಇಡೀ ಪ್ರಪಂಚಕ್ಕೆ ತಿಳಿದು ಬಂದಿದ್ದು ತಂಬಾಕು ಸೇವನೆಯಿಂದ ಹಾನಿ ಉಂಟಾಗ್ತದೆ ಅಂತ. ಇದಕ್ಕೆ US ಸರ್ಜನ್ ಜನರಲ್ ರಿಪೋರ್ಟ್ ಅವರು ಒಂದು 1969 ಕೊಟ್ಟಿದ್ದಾರೆ, ತಂಬಾಕು ಸೇವನೆಯಿಂದ ಇಷ್ಟೆಲ್ಲ ಹಾನಿ ಉಂಟಾಗ್ತದೆ ಅಂತ. ಅದರ ನಂತರ ಇಡೀ ಪ್ರಪಂಚ ಈಗ ಎಚ್ಚೆತ್ತುಕೊಂಡಿದೆ. ಒಂದು ದುರಭ್ಯಾಸ ಏನಂದ್ರೆ ಇದೊಂದು ಲೀಗಲ್ ಪ್ರಾಡಕ್ಟ್ ಅಂತ ಏನು ಹೇಳ್ತೇವೆ ನಾವು, ತಂಬಾಕು ಉತ್ಪನ್ನನ ಲೀಗಲ್ ಪ್ರಾಡಕ್ಟ್ ಎನಿವೇರ್ ಇನ್ ದ ವರ್ಲ್ಡ್, ಇಡೀ ಪ್ರಪಂಚದಲ್ಲಿ ಇದು ಕಾನೂನಾತ್ಮಕವಾಗಿ ಸಿಗುವಂತ ಪದಾರ್ಥ. ಆ ಒಂದು ನಿಟ್ಟಿನಲ್ಲಿ ಇದನ್ನ ಬ್ಯಾನ್ ಮಾಡುವುದು ಸ್ವಲ್ಪ ಕಠಿಣ. ಅಂದ್ರೆ ಇದಕ್ಕೆ ಸಾಕಷ್ಟು ವಿಲ್ಲಿಂಗ್ನೆಸ್ ಇರಬೇಕು, ಅಂದ್ರೆ ಸರ್ಕಾರದ ದಿಟ್ಟ ನಿರ್ಧಾರ ಒಂದು ಇರಬೇಕಾಗ್ತದೆ. ಯಾಕಂದ್ರೆ ಇದು ಲೀಗಲ್ ಪ್ರಾಡಕ್ಟ್. ಹೌದು, ಕೆಲವೊಂದು ರಾಜ್ಯಗಳಲ್ಲಿ ಮದ್ಯವನ್ನು ನಿಷೇಧ ಮಾಡಿದ ಹಾಗೆ ಸಾಧ್ಯ ಇದೆ. ಕರೆಕ್ಟ್, ಹೌದು. ಇದಾಗ್ಲೇ ಶುರು ಆಗಿದೆ, ಪ್ರಾರಂಭ ಆಗಿದೆ. ತಾವು ಗುಟ್ಕಾ ಅನ್ನೋ ಪದಾರ್ಥ ಕೇಳಿರ್ಬೋದು, ಈಗಾಗ್ಲೇ ನಿಷೇಧ ಆಗಿದೆ. ಯಾಕೆ ಗುಟ್ಕಾವನ್ನ ನಿಷೇಧ ಮಾಡಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಜಗಿಯುವ ತಂಬಾಕು ಸೇವನೆ ಆಗೋದೇ ಗುಟ್ಕಾ ರೂಪದಲ್ಲಿ. ಸೊ ಅದನ್ನ ಈಗ ನಿಷೇಧ ಮಾಡಲಾಗಿದೆ. ಇದೇ ರೀತಿಯಾಗಿ ಬೇರೆ ಪದಾರ್ಥಗಳನ್ನು ನಿಷೇಧ ಮಾಡಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ಆದರೆ ವಾಣಿಜ್ಯ ಕಾರಣಗಳು, ಮುಖ್ಯವಾಗಿ ವಾಣಿಜ್ಯ ಕಾರಣಗಳು ಮತ್ತು ರೈತರ ಹಿತದೃಷ್ಟಿ, ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸ್ವಲ್ಪ ತಡ ಆಗ್ತಿದೆ. ಆದರೆ ನನ್ನ ಅನಿಸಿಕೆ ಏನಂದ್ರೆ ಯಾವುದೋ ಒಂದಿನ ಖಂಡಿತವಾಗಿ
ಎಲ್ಲಾ ರೀತಿಯಾದ ತಂಬಾಕು ಉತ್ಪನ್ನಗಳು ನಿಷೇಧ ಆಗ್ತದೆ. ಈಗ ನೋಟ್ ಬ್ಯಾನ್ ಆಗಿದಾಗೆ ಒಮ್ಮೆಲೆ ಆಯ್ತು, ಯಾರಿಗೂ ತಿಳಿಯದೆ. ಅದೇ ರೀತಿಯಲ್ಲಿ ಖಂಡಿತವಾಗಿ ಎಲ್ಲಾ ಉತ್ಪನ್ನಗಳು ತಂಬಾಕು ಒಂದಲ್ಲ ಒಂದು ದಿನ ಇಡೀ ಪ್ರಪಂಚದಲ್ಲಿ ನಿಷೇಧ ಆಗೋದು ಖಂಡಿತ. ಇನ್ನು ಡಾಕ್ಟರ್ ಪ್ರೀತಾ ಅವರೇ, ಈಗ ತಮ್ಮ ಕೋಶದ ಮೂಲಕ ಸಾಕಷ್ಟು ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀರಿ. ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಅನ್ನು ಕೂಡ ಕ್ರಿಯೇಟ್ ಮಾಡಿರುವಂತದ್ದು. ಇನ್ನು ತಾವು ಒಂದು ಸಂದೇಶವನ್ನ ಕೊಡೋದಕ್ಕೆ ಬಯಸಿದ್ರೆ ಏನ್ ಹೇಳ್ತೀರಿ ಅನ್ನುವಂಥದ್ದು? ಆಗ್ಲೇ ಡಾಕ್ಟರ್ ಹೇಳ್ತಿದ್ರು ಬ್ಯಾನ್ ಬಗ್ಗೆ. ಒಂದು ಅಂಶ ನಾನು ಹೇಳ್ತೇನೆ, ಒಂದು ಸಪ್ಲೈ ಮತ್ತು ಡಿಮಾಂಡ್. ಯಾವಾಗ ಜನರಿಂದ, ಈಗ ಸಾರ್ವಜನಿಕರು ಹೇಳ್ತಾರೆ ನೀವು ಬ್ಯಾನ್ ಮಾಡಿಬಿಡಿ ಅಲ್ವಾ ಅಂತ, ಬಟ್ ಯಾವಾಗ ಡಿಮಾಂಡ್ ಕಮ್ಮಿ ಆಗುತ್ತಾ ಆಗ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ಸಮಥಿಂಗ್ ಎಲ್ಲರ ಕೈನಲ್ಲಿ ಕೂಡ ಇರುವಂಥದ್ದು ಇದು ಬ್ಯಾನ್ ಅಂತ. ಹೌದು, ಎಲ್ಲರ ಪಾತ್ರ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಾವು ಮೊನ್ನೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ, ಮುಂದೆನೂ ಕೂಡ ನಡೀತಾ ಇರುತ್ತೆ. ಸೊ 371 ಕೇಸನ್ನು ನಾವು ನೋಡಿದ್ದೀವಿ, ಫೈನ್ ಕಡಿಮೆ ಹಾಕಿದ್ದೀವಿ. ಸೊ ಬಹಳಷ್ಟು ಕೇಸಸ್ ನೋಡಿದ್ದೀವಿ. ನಂತರ ಈ ಕೊನೆದಾಗ ಅದನ್ನು ಹೇಳೋದಂದ್ರೆ ಸಾರ್ವಜನಿಕರು ಅರಿತ್ಕೋಬೇಕು ಇದನ್ನು, ಮತ್ತೆ ಇಂಪ್ಲಿಮೆಂಟ್ ಕೂಡ ಮಾಡಬೇಕು. ಬರೀ ಗೊತ್ತಿದೆ ಅನ್ನೋದಲ್ಲ, ಸಣ್ಣದೊಂದು ಸೋಷಲ್ ಕಾಸಿಗೆ, ಸೊಸೈಟಿಗೆ ಅವರು ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಅನ್ಕೊಳ್ಳೋದು. ಏನಿಲ್ಲ, ಸಿಂಪಲ್. ನಾನು ಆಗ್ಲೇ ಹೇಳಿದೆ, ಸೆಕ್ಷನ್ಸ್ ವೈಲೇಟ್ ಮಾಡಬೇಡಿ, ಒಂದು ಸೊಸೈಟಿಗೆ. ಹೌದು. ಆಮೇಲೆ ಕೊನೆದಾಗ ಎಲ್ಲರೂ ಸೇರಿ ನಾವು ಬಹುಶಃ ಒಂದ್ ದಿವಸ ತಂಬಾಕು ಮುಕ್ತ ಮಂಗಳೂರು ಅಂತ ಕೂಡ ನಾವೆಲ್ಲ ಸೇರಿ ಒಂದು ಮಾಡ್ಬೋದು ಅಂತ ಅನ್ಸುತ್ತೆ. ತಾವು ಹೇಳೋದಿದ್ರೆ ಏನ್ ಹೇಳ್ತೀರಿ ಕೊನೆಯದಾಗಿ? ಮುಖ್ಯವಾಗಿ ಏನು ಹೇಳೋದಂದ್ರೆ, ಆರೋಗ್ಯದ ವಿಚಾರವಾಗಿ ತಂಬಾಕು ಸೇವನೆ ಪ್ರಾರಂಭ ಮಾಡಿರೋರು ನಿಲ್ಲಿಸೋದಕ್ಕಿಂತ ಅದನ್ನ ಪ್ರಾರಂಭ ಮಾಡದೇ ಇರೋದೇ ಅತಿ ಉತ್ತಮ. ಯಾಕೆ ಅಂದ್ರೆ ಸಮೀಕ್ಷೆಗಳ ಪ್ರಕಾರ ಯಾರು ತಂಬಾಕು ಸೇವನೆ ಪ್ರಾರಂಭ ಮಾಡಿ ನಂತರ ಆ ವ್ಯಸನದಿಂದ ದೂರ ಬರಲಿಕ್ಕೆ ಪ್ರಯತ್ನ ಮಾಡಿದಾರೋ ಕೇವಲ 5% ಮಾತ್ರ ಸಕ್ಸಸ್ ರೇಟ್ ಇದೆ. ಹಾಗಾಗಿ ಮಕ್ಕಳು ಮತ್ತು ಯಂಗ್ಸ್ಟರ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಪ್ರಾಯೋಗಿಕವಾಗಿಯೂ ಸಹ ಅಥವಾ ಉಚಿತವಾಗಿ ಯಾರಾದರೂ ಕೊಟ್ಟಿದ್ದಾರೆ ಅಂತ ಅದರ ಉಪಯೋಗವನ್ನು ದಯವಿಟ್ಟು ಮಾಡಬೇಡಿ. ನಂತರ ಪೋಷಕರು ಮತ್ತು ಶಿಕ್ಷಕರು ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ ಈ ತಂಬಾಕು ನಿಯಂತ್ರಣ ಮಾಡಲಿಕ್ಕೆ. ಯಾಕೆ ಅಂದ್ರೆ ಪೋಷಕರು ಇಲ್ಲದಿದ್ದ ಟೈಮಲ್ಲಿ ಅವರು ಶಾಲೆಯಲ್ಲೇ ಇರೋದು ಹೆಚ್ಚಾಗಿ, ಹಾಗಾಗಿ ಶಿಕ್ಷಕರು ನಿಗಾ ವಹಿಸಬೇಕು. ಮಕ್ಕಳು ಸೊ ಈ ಮಕ್ಕಳು 18 ವರ್ಷದ ಒಳಗಿನ ವಯಸ್ಸಿನ ಮಕ್ಕಳನ್ನ ನಾವು ಶಿಸ್ತಿನಿಂದ ಬೆಳೆಸಿದ್ರೆ ಇನ್ನು ಒಂದು 40-50 ವರ್ಷದಲ್ಲಿ ಇಡೀ ದೇಶ ತಂಬಾಕು ಮುಕ್ತ ದೇಶ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಮುಖ್ಯವಾಗಿ ನಾವು ಹದಿಹರೆಯದವರು, ಮಕ್ಕಳು ಮತ್ತು ಯುವಕರು ಇವರನ್ನ ನಾವು ಕಾಪಾಡಬೇಕಾಗಿದೆ. ಇದಕ್ಕಾಗಿ ನಾವು ಎಲ್ಲಾ ರೀತಿಯಾದ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಇದಕ್ಕೆ ಎಲ್ಲರ ಸಹಕಾರ ಬೇಕಿದೆ. ಸರ್ಕಾರ ಇರ್ಬೋದು, ಮಾಧ್ಯಮ ಇರ್ಬೋದು, ಮತ್ತೆ ಸಾರ್ವಜನಿಕರಿರ್ಬೋದು, ಮಾರಾಟಗಾರರಿರ್ಬೋದು, ವಿತರಕರಿರ್ಬೋದು, ಎಲ್ಲರ ಸಹಕಾರ ನಮಗೆ ಬೇಕಾಗಿದೆ ಈ ಒಂದು ಯುದ್ಧದಲ್ಲಿ. ಡಾಕ್ಟರ್ ಜಗನ್ನಾಥ್ ಹಾಗೆ ಡಾಕ್ಟರ್ ಪ್ರೀತಾ ಅವರೇ, ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಒಂದು ತಂಬಾಕಿನಿಂದ ಆಗುವಂಥ ದುಷ್ಪರಿಣಾಮಗಳು, ಹಾಗೇನೆ ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.